ಬನ್ನಿ 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 ಜಾಯ್ನ್ ಆಗಿ. ಬನ್ನಿ ಜಾಯ್ನ್ ಆಗಿ ಬನ್ನಿ. ಹಲೋ ಬನ್ನಿ ಬನ್ನಿ. ಹಾಯ್ 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 ಬನ್ನಿ. ಹಾಯ್ ಹಾಯ್ ಬನ್ನಿ. ಹಾಯ್ ಹಾಯ್ ಬನ್ನಿ 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 ಎಲ್ಲರೂ ಬನ್ನಿ. 10 ಮೆಂಬರ್ಸ್ ಇದ್ದೀರಾ, ಒಂದು ಐಡಲ್ಲಿರಬೇಡಿ ಬನ್ನಿ, ಐಡಲ್ಲಿರಬೇಡಿ ಬನ್ನಿ. ಐಡಲ್ಲಿದ್ದು ಯಾಕೆ ಸುಮ್ಮನೆ ಇರ್ತೀರಾ? ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. 10 ಮೆಂಬರ್ಸ್ ಇದ್ದೀರಾ, 10 ಇದ್ದಾರೆ, 10. ಯಾಕೆ ಐಡಲ್ಲಿದ್ದೀರಿ? ಬನ್ನಿ ಅಲ್ವಾ, ಸ್ವಲ್ಪ ಸಪೋರ್ಟ್ ಮಾಡಿ. ನೋಡುದಾ ನಿಂತ್ಕೊಂಡು? ಮೆಸೇಜ್ ಲೈಕ್ ಕೊಟ್ರಾ? ಲೈಕ್ ಕೊಟ್ಟು ಹೋದ್ರಾ? ಯಾಕೆ ಮೆಸೇಜ್ ಮಾಡಿ ಮಾಡಬಾರ್ದಾ? ಲೈಕ್ ಕೊಟ್ಟು ಹೋಗಬೇಡಿ, ಮೆಸೇಜ್ ಮಾಡಿ. ಒಬ್ರೊಬ್ರು ಬಂದರೆ ಮತ್ತೆ ಎಲ್ಲರೂ ಬರ್ತಾರೆ. 2 ಲೈಕ್ ಆಯಿತು. ಪ್ಲೀಸ್ ಬನ್ನಿ ಬನ್ನಿ. ಯಾಕೆ ಲೈಕ್ ಮಾತ್ರ ಕೊಡೋದಾ, ಮೆಸೇಜ್ ಮಾಡಲ್ವಾ? ಲೈಕ್ ಕೊಟ್ಟರೆ ಏನು ಉಪಯೋಗ ಇಲ್ಲ, ಮೆಸೇಜೂ ಮಾಡಬೇಕು. ಮೆಸೇಜ್ ಮಾಡಿದರೆ ಮಾತ್ರ. ಆಯ್ ಆಯ್ ವೆಲ್ಕಮ್ ವೆಲ್ಕಮ್. ವೆಲ್ಕಮ್ ಬನ್ನಿ 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 ಜನರೇ ಬನ್ನಿ. ಚಲೋನಾ? ಏನು ಮೆಸೇಜ್ ಬರ್ತಿಲ್ವಾ ಏನೋ, ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ. ಪ್ರಾಬ್ಲಮ್ ಏನಾಗಿಲ್ಲ, ಮೆಸೇಜ್ ಆಗ್ತಿಲ್ಲ ಅವರು. ಬಂದು ಸಪೋರ್ಟ್ ಮಾಡಿ ಬನ್ನಿ. ಯಾರಿದ್ದಾರ ಐಡಲ್ಲಿ 2 ಲೈಕ್ ಬಂದಿದೆ ಅಷ್ಟೇ, ಮೆಸೇಜ್ ಏನು ಬಂದಿಲ್ಲ, ಕಮೆಂಟ್ ಬಂದಿಲ್ಲ. 3 ಲೈಕ್ ಬಂದಿದೆ. ಯಾಕೆ ಲೈಕ್ ಕೊಟ್ಟು ಹೋಗೋದಂತವ? ಪ್ಲೀಸ್ ಕಮೆಂಟ್ ಹಾಕಿ. ಕಮೆಂಟ್ ಬರ್ತಾ ಇಲ್ವಾ? ಶೋ ಆಗ್ತಿಲ್ವಾ? ಏನು ಪ್ರಾಬ್ಲಮ್? ಟಿವಿ 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 ಮ್ಯೂಟಲ್ಲಿದ್ದೀನಿ ನಾನು. ಸುನಿಲ್ ಕುಮಾರ್ ಹಾಯ್ ಹಾಯ್ ವೆಲ್ಕಮ್. ಥ್ಯಾಂಕ್ ಯು ಟಿವಿ ಥ್ಯಾಂಕ್ ಯು. ವಾಚ್ ಅವರ್ ಒಂದು ಕಂಪ್ಲೀಟ್ ಆಗಬೇಕಾದ್ರೆ ಒಂದು ಕಷ್ಟಪಡಬೇಕು ಎಷ್ಟು ಅಂತ ಗೊತ್ತಾ? ಟಿವಿ ಮ್ಯೂಟಲ್ಲಿ ಮಾಡಬೇಕಂತ ಅಂದ್ಕೊಂಡೆ ನಾನು. ಮ್ಯೂಟಲ್ಲಿ ಇಡ್ತೀನಿ ಈಗ ಸ್ವಲ್ಪ ಟೈಮ್ ನಂತರ. ತುಂಬಾ ಕಷ್ಟ ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕಾದ್ರೆ. 1K ಆದರೂ ಆಗಿದೆ, ವಾಚ್ ಅವರ್ ಆಗಿಲ್ಲ. ಸುನಿಲ್ ಅವರೇ
ಹೌದು ಅತ್ತಿ, 1K ಆದರೂ ಆಗಿದೆ, ವಾಚ್ ಅವರ್ ಆಗೇ ಇಲ್ಲ. ಅದಕ್ಕೆ ಲೈವ್ ಮಾಡೋದು. ಮ್ಯೂಟಲ್ಲಿಡುವ ಅಂತ ಅಂದ್ಕೊಂಡೆ, ಬಂದು ಲೈಕ್ ಕೊಟ್ಟು ಹೋದ್ರು ಕೆಲವರು. ಲೈಕಲ್ಲಿ ಏನು ಸಿಗುತ್ತೆ? ಏನು ಸಿಗಲ್ಲ. ಸಿಗೋದು ಇದರಲ್ಲಿ ಲೈಕ್ ನೋಡಲಿಕ್ಕೆ ಖುಷಿಯಾಗುತ್ತೆ, ಮೆಸೇಜಲ್ಲಿ ಮಾತ್ರ ಸಿಗುತ್ತೆ. ಥ್ಯಾಂಕ್ ಯು ಟಿ ವಿ ಆದರೂ ಬಂದು ಮೆಸೇಜ್ ಹಾಕಿದ್ರಲ್ವ, ಅದು ತುಂಬ ಖುಷಿ. ಚಲ್ ಹೋಗೋಣ, ಹೋಗುವ. ಹಾಯ್ ಕರ್. ಟಿ ವಿ ಊಟ ಮಾಡಿದ್ರಾ? ಮ್ಯೂಟ್ ಮಾಡಿದರೆ ಯಾರು ಬರಲ್ಲ. ಹೌದು, ನಾನು ಮ್ಯೂಟ್ ಮಾಡಿಟ್ಟೆ. 3 ಜನ ಲೈಕ್ ಕೊಟ್ಟು ಸೀದಾ ಹೋದರು, 2 ಜನ ಲೈಕ್ ಕೊಟ್ಟು. ಬೇಜಾರಾಯಿತು. ನಾನು ಮ್ಯೂಟಲ್ಲಿ ಇಡುವ ಅಂತ ಅಂದ್ಕೊಂಡೆ, ಸುಮ್ಮನೆ ಇಟ್ಟು ಬಿಡುವ ಅಂತ. ವಾಚ್ ಅವರೊಂದು ಕಂಪ್ಲೀಟ್ ಆಗಬೇಕಂತ ಆಸೆ. ಎಲ್ಲ ಸರ್ಚ್ ಮಾಡಿ ಲೈವ್ ಮಾಡೋದು ನಾನು. ಎಂತ ಗೊತ್ತುಂಟು, ಎಷ್ಟು ಟೈಮ್ ಮಾಡ್ಬೋದು ಅಂತ. ಊಟ ಆಯಿತು ನೀವತ್ತೆ, ನಿಮ್ಮದು? ನಂದು ಕೂಡ ಆಯಿತು. ಊಟ ಆಯಿತು. ಊಟ ಆಗಿ ಏಜಸ್ ಅವರಿಗೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ, ಕೆಲವರಿಗೆ ಸಪೋರ್ಟ್ ಮಾಡಲಿಕ್ಕಿತ್ತು, ಅವರಿಗೆಲ್ಲ ಸಪೋರ್ಟ್ ಮಾಡಿ ಬಂದೆ. ಎಲ್ರಿಗೂ ಸಪೋರ್ಟ್ ಮಾಡಿ ಬಂದೆ. ಈಗ ಇದೆ ಯಾರಿದ್ದೆಲ್ಲ ಇದೆ ಅವರಿಗೆಲ್ಲ. ಹೌದು ಅತ್ತೆ, ಹೌದು. ವಾಚ್ ಅವರು ಹೇಗೆ ಕಂಪ್ಲೀಟ್ ಮಾಡಬೇಕಂತಲೇ ಗೊತ್ತಾಗಲ್ಲ. 4,000 ಎಷ್ಟು? 4,000 ಆಗಬೇಕು. 1, 2, 3, 10 ಅವರಾದರೆ ಈಗ ಮಾಡ್ತೀನಿ. 4,000 ಎಲ್ಲಿಂದ? ಹೌದಾ? ಬ್ಲೂ ಕೊಡಲಿಕ್ಕೆ ಹೇಳ್ತೀನಿ ನಾನು. ಬ್ಲೂ ಕೊಡಲಿಕ್ಕೆ ಇದು ಮಾಡ್ತೀನಿ, ಬ್ಲೂ ಕೊಡಲಿಕ್ಕೆ ಅವರಿಗೆ ಇದು ಮಾಡ್ತೀನಿ. ಆ ಮೆಸೇಜ್ ಹಾಕು ಅವರಿಗೆ, ಹಾಕಿ ಆಯಿತಾ? ಬ್ಲೂ ಕೊಡಬೇಕು, ಆಗ ಆಗುತ್ತೆ. ಇದು ಹೇಗೆ ಟೈಪಿಂಗ್ ಮಾಡೋದು ಟಿ ವಿ? ಈಗವಾ ಆಗಿದೆ. ಎಷ್ಟು ಗೊತ್ತಾ, ನಂದು ಟೋಟಲ್ ಒಂದು 600 ಆಗಿದೆ. 600 ಆಗಿದೆ ವಾಚ್ ಅವರ್. 600 ಅಂದರೆ ಇನ್ನು 3,400 ಬೇಕು. ಯಾವಾಗ ಆಗುತ್ತೋ, ಯಾವಾಗ ಮುಗೀತೋ. ನಾನು ಸ್ವಲ್ಪ ದಿನ ಹೀಗೆ ಆದರೆ ಸ್ವಲ್ಪ ದಿನದಲ್ಲಿ ಬಂದ್ ಮಾಡ್ತೀನಿ. ಏನೋ ಆಗ್ತಾಯಿಲ್ಲ ನನಗೆ ಇದು ಲೈವ್ ಮಾಡ್ತೀನಿ ನಾನು, ಆದರೂ ನನಗೆ ಆಗ್ತಾಯಿಲ್ಲ. ತುಂಬ ವೀಕ್ನೆಸ್ ಆಗಿದ್ದೀನಿ. ಟೈಪ್ ಮಾಡಿ ಕಾಪಿ ಪೇಸ್ಟ್ ಮಾಡೋದು, ಅದು ಹೇಗಂತಲೇ ಗೊತ್ತಾಗಲ್ಲ ನನಗೆ. ಅದೇ ಪ್ರಾಬ್ಲಮ್. ಹೌದಾ? ಯಾವುದ್ರಲ್ಲಿ ಟೈಪ್? ಇದರಲ್ಲಿ ನಾವು ಟೈಪ್ ಮಾಡ್ತೀವಿ ಅಲ್ವಾ, ಅದರಲ್ಲಿಯಾ? ಕೀಬೋರ್ಡಲ್ಲಿ ಮಾಡಬೇಕು. 3,400 ಬೇಕಲ್ವಾ? ಅದೇ ಪ್ರಾಬ್ಲಮ್. ಅಲ್ಲ, ನಂದು 1.5 ತಿಂಗಳು ನಾಡಿದ್ದು 26ಕ್ಕೆ ಎಷ್ಟು ಗೊತ್ತಾ, 2 ತಿಂಗಳು ಆಗ್ತದೆ. 2 ತಿಂಗಳಿಗೆ 600 ಮಾಡಿದ್ದೇನೆ ನಾನು. ಅದು ತುಂಬ ಕಷ್ಟಪಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ. ನಿದ್ದೆ ಬಿಟ್ಟು ಅದು ಎಲ್ಲ. ಇನ್ನು ಹಾಗೆಯೇ ನಿದ್ದೆ ಬಿಟ್ಟರೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಆದರೆ ಅದು ಟೆನ್ಷನ್ ಆಗುತ್ತೆ. ನಂದು ಹಸ್ಬೆಂಡ್ ಬೈತಾರೆ ನಿದ್ದೆ ಬಿಡಬೇಡ ಅಂತ. ಏನು ಮಾಡೋದು? ಗ್ರೇಟ್ ಅತ್ತೆ, 2 ತಿಂಗಳಲ್ಲೇ 600 ಮಾಡಿದ್ದೇನೆ ನಾನು. ಆದರೆ ಎಂತ ಗೊತ್ತಾ, ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ಅದು ಏನು ಗೊತ್ತಾ, ಮತ್ತು ಅದು ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ. ಹಸ್ಬೆಂಡ್ ಬೈತಾರೆ ನಿದ್ದೆ ಎಲ್ಲ ಬಿಟ್ಟು, 2 ಮಕ್ಕಳಿದ್ದಾರೆ, ಅವರನ್ನು ನೋಡಬೇಕಲ್ವ ನೀನು, ಒಂದು ಸರ್ತಿ ಮಾಡು ಆದಷ್ಟು ಆಗುತ್ತೆ ಅಂತಾರೆ. ಆದರೆ ನನಗೆ ಎಂಥದ್ದು ಆಗಬೇಕು ಎನ್ನುವ ಛಲ ಎಂತಂತ ಗೊತ್ತಿಲ್ಲ. ಇದು ಮ್ಯೂಟಲ್ಲಿ ಇಡುವಂತ ಹೋಗಿದೆ. ಮತ್ತು ಮ್ಯೂಟಲ್ಲಿ ಅಂದರೆ ನನಗೆ ಸೂಟ್ ಆಗಲ್ಲ ಮ್ಯೂಟು. 4 ಮೆಂಬರ್ಸ್ ಇದ್ದೀರಾ, ಬಂದು ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ತುಂಬ ನಾನು ಕಷ್ಟಪಟ್ಟಿದ್ದೀನಿ 2 ತಿಂಗಳಿಂದ. ಹೆಲ್ತ್ ಕೂಡ ಬೇಕಲ್ವಾ, ಹೆಲ್ತ್ ಇಂಪಾರ್ಟೆಂಟ್. ಯಾವಾಗಲೂ ಹೆಲ್ತ್ ಇದ್ರೇ ಲೈಫು. ಹೆಲ್ತು ಇಲ್ಲದಿದ್ದರೆ ಅದು ಲೈಫೇ ಇಲ್ಲ.
ಮೂನ್ ಆದಮೇಲೆ ಅದ್ರ ಅದೇ ಅಂದಿದ್ದು. ಅಲ್ಲಿ ತನಕ ತುಂಬ ವೀಕ್ನೆಸ್ ಎಲ್ಲ ಆಗಿ ಆದೆ ನಾನು, ನಿದ್ದೆ ಎಲ್ಲ ಬಿಟ್ಟು. ಅದು ಪ್ರಾಬ್ಲಮ್. 3 ಮೆಂಬರ್ಸ್ ಇದ್ದೀರಾ ಐಡಲ್ಲಿ, ಬಂದು ಸಪೋರ್ಟ್ ಮಾಡಿ. ಹೌದು, ಅದೇ ಮಕ್ಕಳಿದ್ದಾರಲ್ವ, ಸಂದು 2 ಮಕ್ಕಳಿದ್ದಾರೆ, 2 ಮಕ್ಕಳಿದ್ದಾರೆ. ಏನೋ ಒಂದು ಆಸೆ, ಯೂಟ್ಯೂಬ್ ಆಗಬೇಕಂತ ಪ್ರಯತ್ನ ಪಟ್ಟೆ ಫಸ್ಟ್ 1K ಅಂತ ಗೊತ್ತಾ ಟಿವಿ. 1K ನಾನು 1 ತಿಂಗಳಲ್ಲಿ 1K ಮಾಡಿದ್ದೀನಿ. ಅಷ್ಟು ಎಫರ್ಟ್ ಹಾಕಿದ್ದೇನೆ, ಅಷ್ಟು ಇದು ಮಾಡಿದ್ದೀನಿ. ಕುಮಾರ್ ಅವರು ಬಂದರು. ಆಯ್ ಕುಮಾರ್ ವಂಗಿರಣ, ಆಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಹೌದು, ಥ್ಯಾಂಕ್ ಯು ಟಿವಿ, ಥ್ಯಾಂಕ್ ಯು ಕುಮಾರ್ ಅವರೇ, ವೆಲ್ಕಮ್ ನಿಮಗೆ. ಥ್ಯಾಂಕ್ ಯು ಟಿವಿ, ಥ್ಯಾಂಕ್ ಯು ಸೋ ಮಚ್. ಎಲ್ಲದಕ್ಕೂ ಕಷ್ಟಪಡಬೇಕು, ಕಷ್ಟಪಟ್ಟರೆ ಮಾತ್ರ ಎಲ್ಲದು ಬರುತ್ತು. ಕಷ್ಟಪಟ್ಟಿಲ್ಲ ಅಂದರೆ ಏನು ಸಿಗಲ್ಲ ನಮಗೆ, ವೇಸ್ಟ್. ಮತ್ತು ಕಷ್ಟಪಡಬೇಕು, ಆದರೆ ಹೆಲ್ತ್ ಕೂಡ ನೋಡ್ಕೋಬೇಕು, ಎರಡೂ ಆಗಬೇಕು. ವರ್ಕ್ಸ್ ಹೌದು. ರೋಲ್ ನಂಬರ್ ಪ್ರೆಸೆಂಟ್. ಕಿರಣ್ ಕುಮಾರ್ ಅವರು ಬಂದರು. ಆಯ್ ಕಿರಣ್ ಕುಮಾರ್ ಅವರೇ, ವೆಲ್ಕಮ್ ನಿಮಗೆ. ಊಟ ಆಯ್ತಾ ಕಿರಣ್ ಕುಮಾರ್ ಅವರೇ, ಊಟ ಆಯ್ತಾ? ಕಿರಣ್ ಅಣ್ಣ ಅಂತಿದ್ದಾರೆ ನೋಡಿ, ಹಾಯ್ ಅಂತಿದ್ದಾರೆ ನಮ್ಮ ಟಿವಿ ಅವರು. ಗುಡ್ ಆಫ್ಟರ್ನೂನ್ ಆ್ಯಂಡ್ ಸ್ವೀಟ್ ಡೇ, ಆಲ್ ಹ್ಯಾಪಿ ಡೇ ಯುವರ್ ಲೈಫ್. ಥ್ಯಾಂಕ್ ಯು ಕಿರಣ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಟಿವಿ ಅಣ್ಣ ನಮಸ್ತೆ ಅಂತಿದ್ದಾರೆ. ಟಿವಿ ಅಣ್ಣ ನಮಸ್ತೆ, ಕಿರಣ್ ಅಣ್ಣ ನಮಸ್ತೆ. ಥ್ಯಾಂಕ್ ಯು ಅಣ್ಣ, ವೆರಿ ಹಾಯ್ ಅಂತಿದ್ದಾರೆ. ಟಿವಿ ಅಣ್ಣ ವೆರಿ ಹಾಯ್. ಅದು ಹೇಗೆ ವೆರಿ ಹಾಯ್ ಕಿರಣ್ ಬ್ರದರ್? ವೆರಿ ಹಾಯ್. ಕಿರಣ್ ಅಣ್ಣ ಹಾಯ್ ಅಂತಿದ್ದಾರೆ ನೋಡಿ. ವೆರಿ ಹಾಯ್. ಎಂತ ಮಗ, ಎಂತದ ನೀನು ಬಡಿದು ನನಗೆ? 5 ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಲೈಕ್ ಕೊಟ್ಟು ಹೋಗಬೇಡಿ, ಬನ್ನಿ. ವೈಶ್ ಬಂದಿಲ್ಲ ಅತ್ತೆ. ವೈಶ್ ಇದ್ದಾರೆ ಅಲ್ಲಿ, ಏಜಸ್ ಅವರು ಲೈವಲ್ಲಿದ್ದಾರೆ, ಅವರು ಅಲ್ಲಿದ್ದಾರೆ. TV7 ನಾನು ಅಲ್ಲಿ ಹೋಗಿ ಬಂದು ಅಲ್ಲಿ ಸಪೋರ್ಟ್ ಅವರಿಗೆಲ್ಲ, ಕೆಲವರಿಗೆ ಸಪೋರ್ಟ್ ಮಾಡಲಿಕ್ಕೆ ಎಲ್ಲವರಿಗೆ ಸಪೋರ್ಟ್ ಮಾಡಿ ಬಂದೆ. ಕಿರಣ್ ಅಣ್ಣ ಟಿವಿ ಅಣ್ಣ ವೆರಿ ಹಾಯ್. ಅದು ಹೇಗೆ ವೆರಿ ಹಾಯ್? ಅಣ್ಣ ಕಿರಣ್ ಅಣ್ಣ ವೆರಿ ಹಾಯ್. ವೈಶು ಸಪೋರ್ಟ್ ಮಾಡ್ತಿದ್ದಾಳೆ. ಕಿರಣ್ ಅಣ್ಣ ಊಟ ಆಯ್ತಾ ಅಂತಿದ್ದಾರೆ ಟಿವಿ ಅವರು. ಥ್ಯಾಂಕ್ ಯು. ನಿಮ್ಮಂಥವರು 1-2 ಇದ್ದರೆ ಸಪೋರ್ಟಿಗೆ, ವಾಚ್ ಅವರ್ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಮಾಡ್ಬೋದು ಅಂತ. ಥ್ಯಾಂಕ್ ಯು. ನೀವು ಯಾವಾಗ ಲೈವ್ ಮಾಡ್ತೀರಂತ ನನಗೆ TV17 ಅವರು ನೀವು ಕೂಡ ಮಾಡಿ, ನಾನು ಖಂಡಿತ ನಿಮಗೆ ಸಪೋರ್ಟ್ ಮಾಡ್ತೀನಿ. ಇಲ್ಲ ಆಗಬೇಕು ನಿನ್ನಿಂದಲೂ ಊಟ ಆಯ್ತು. ನಿಂದು ಊಟ ಆಯ್ತಾ TV17 ಅನ್ನ? ಇಷ್ಟು ಇನ್ನೂ ಊಟ ಆಗಿಲ್ವಾ ಕಿರಣ್ ಬ್ರದರ್? ಏನು ಊಟಕ್ಕೆ ಏನು ಊಟ ಆಗಿಲ್ಲ? ಅದೇನು ಊಟ ಯಾಕೆ ಮಾಡಿಲ್ಲ? ಮಾಡಿ ಸಪೋರ್ಟ್ ತುಂಬ ಸಿಗುತ್ತೆ ನಿಮಗೆ, 100% ಸಿಗುತ್ತೆ ನಿಮಗೆ ಸಪೋರ್ಟ್. ವಾಚ್ ಅವರ್ ಆಗುತ್ತೆ. ನಮ್ಮದು ಊಟ ಆಯಿತು ಅಂತಿದ್ದಾರೆ. ನಿಮ್ಮದು ವೀಡಿಯೋಸ್ ನೋಡ್ತೀನಿ ಆಯಿತಾ? ಹಾಗಾದರೆ TV17 ಅವರೇ, ನಿಮ್ಮ ಖಂಡಿತ ವೀಡಿಯೋಸ್ ನೋಡ್ತೀನಿ ಆಯಿತಾ? ನೀವು ಬೆಸ್ಟ್, ಅವರೆಲ್ಲ ಸಪೋರ್ಟಿಂಗ್ ತುಂಬ. ಕಿರಣ್ ಬ್ರದರ್ ಅವರು ಇದ್ದಾರೆ, ಅವರು ನನ್ನ ಲೈವಿಗೆ ಬರ್ತಾರೆ, ಸ್ವಲ್ಪ ಕಡಿಮೆ ಬರ್ತಾರೆ. ಓಕೆ ಅತ್ತೆ ಅಂತಿದ್ದಾರೆ. TV17 ಅವರೇ, ನನಗೂ ಒಂದು ಇಷ್ಟೇ ಹಾಕಿದರೆ ನಿಮ್ಮದು ಚಾನಲ್ ಬರುತ್ತದಲ್ವಾ TV17? ಅಷ್ಟೇಯಾ?
ಇಲ್ಲಾಂದರೆ ನನ್ನ ಇದಕ್ಕೆ ಒಂದು ಮೆಸೇಜ್ ಹಾಕಿ, ನಿಮಗೂ ನಾನು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀನಿ ಖಂಡಿತವಾಗಿಯೂ. ಏನು ಬೆಸ್ಟ್ ಅವರಿದ್ದಾರಲ್ವ, ಅವರಿಗೂ ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದು. ಅವರು ಅಲ್ಲಿ ಕೂಡ ಲೈವ್ ಮಾಡಲ್ಲಲ್ವ, ಅದಕ್ಕೆ ಅವರು ಯಾವಾಗ ಹಾಕ್ತಾರೋ ಅಲ್ಲಿಗೆ ಹೋಗಿ ಸಪೋರ್ಟ್ ಮಾಡಿದೆ. ಓಕೆ ಅತ್ತಿ, ಮೆಸೇಜ್ ಹಾಕಿ ಆಯಿತಾ, ಖಂಡಿತವಾಗಿಯೂ ಸಪೋರ್ಟ್ ಮಾಡ್ತೀನಿ. ತ್ರೀ ಮೆಂಬರ್ಸ್ ಇದ್ದಾರೆ, ಯಾರಂತ ಗೊತ್ತಿಲ್ಲ, ಕೂತ್ಕೊಂಡು ನೋಡ್ತಾ ಇದ್ದಾರೆ. ಇದು ಯಾರಪ್ಪ ಇಷ್ಟು ಹಾಕೋದು ಮೆಸೇಜ್ ಅಂತ. ಬನ್ನಿ ಬನ್ನಿ, ಅಲ್ಲಿ ಕೂತ್ಕೊಂಡು ನೋಡಬೇಡಿ, ಬನ್ನಿ, ಕೋಪ ಇದ್ರೆ ಬೈರಿ, ಬನ್ನಿ. ಅಯ್ಯೊಬ್ಬ, ಮಕ್ಕಳೆಲ್ಲ ಮಲಗಿದ್ದಾರೆ, ಮಕ್ಕಳು ಮಲಗಿದ್ದಾರೆ. ಜಪ್ಪುದಿಲ್ಲ ನಾನು, ಜಪ್ಪೋ ಜಪ್ಪೋ. ಅಯ್ಯೋ ದೇವ, ಯಾಕೆ ಹಿಂಗೆ ಮಾಡ್ತಾರಂತ ಗೊತ್ತಿಲ್ಲ ಮಕ್ಕಳು. ತುಂಬ ಕಷ್ಟ ಕೊಡ್ತಾರೆ ನನಗೆ, ಚಿಕ್ಕವರಲ್ವಾ. ಹರಿನಾ ಹರಿನಾ ಹರಿನಾ, ನೋಡಿ ಇವತ್ತು ಸಪೋರ್ಟ್ ಬಂತು. ಶೇರ್ ಹಾಕಿ ಇರೋರಿಗೆ, ಹಾಂ ಐಡಲ್ ಇರೋರಿಗ ನಿಜಪ್ಪ ಕುಲ್ವೆ ಹಾಕ್ತೀನಿ ಚೇರ್ ಹಾಕುವ ಐಡಲ್ ಇರುವವರಿಗೆ. ಹಾಂ ಚೋಚೋ, ಹಾಂ ಬಲೆ ಚೋಚೆ ಇಲ್ಲ, ಹಾಕ್ತೀನಿ. ಐಡಲ್ ಯಾರಿದ್ದೀರಾ ಬನ್ನಿ 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 ಬನ್ನಿ, ಎಲ್ಲರೂ ಸಪೋರ್ಟ್ ಮಾಡಿ, ನೋಡ್ತಾ ಇರಬೇಡಿ. ಕೆಲವರಂದರೆ ಗೊತ್ತಾ, ಗಿಫ್ಟು ಇದೆ ಅಂತ ನೋಡ್ತಾರೆ. ಹಾಗೆ ಥ್ಯಾಂಕ್ ಯು. ನನಗೆ ಮಲಗಿಸಿ ನೀನು ಹೋಗುದಾ? ಎಲ್ಲಿ ಹೋಗ್ತೀಯಾ? ನಾನು ಬರ್ತೀನಿ. ಥ್ಯಾಂಕ್ ಯು TV17, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟಿಗೆ ನಿಮಗೆ ದೇವರು ಚೆನ್ನಾಗಿ ಇಟ್ಟಿರಲಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. 2 ಮೆಂಬರ್ಸ್ ಇದ್ದೀರಾ. ಎಲ್ಲಿದ್ದಾರೆ? ಕಿರಣ್ ಬ್ರದರ್ ಎಲ್ಲಿದ್ದಾರೆ? ಎಲ್ಲಿ ಹೋದ್ರು ಅವರು? ಹರಿನಾ ಅಂದರು, ಸೀದಾ ಹೋದರು. 3 ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ. ಯಾರೋ 3 ಲೈಕ್ ಕೊಟ್ಟು ಹೋದ್ರು, ನನಗೆ ಯಾರಂತ ಗೊತ್ತಿಲ್ಲ, ಒಂದು ಮೆಸೇಜ್ ಮಾಡಿಲ್ಲ ಅವರು. ಲೈಕ್ ಕೊಟ್ಟು, ಅತ್ತೆ ಬೀಚಿಗೆ ಹೋಗಿಲ್ಲ, ಅತ್ತೆ ಬೀಚಿಗೆ ಹೋಗಿಲ್ಲ. ಏನು, ಯಾವ ಬೀಚಿಗೆ? TV17 ಅವರೇ, ಅಮ್ಮ ಅಲ್ಲ, ನನ್ನ ಮಗ ಅಂತ ಅಲ್ವಾ, ನನ್ನನ್ನು ಮಲಗು ಅಂದ, ನಾನು ಹೋಗ್ತೀನಿ ಅಂದ, ಅದಕ್ಕೆ ನನ್ನನ್ನು ಬಿಟ್ಟು ಹೋಗುದಾ ಅಂದೆ. ಬೀಚಿಗೆಲ್ಲ ನಾನು ನಿಮ್ಮ ಲೈವ್ನಲ್ಲಿ ಇಲ್ಲ. ಸತ್ಯ, ಇದ್ದಾರೆ ಕಿರಣ್ ಬ್ರದರ್ ಇದ್ದಾರೆ. ನೀವು ಯಾರಿಲ್ಲ ಅಂದಿದ್ದು? ಇದ್ದಾರಲ್ವಾ? ಹೌದು. ನನ್ನ ಮಗ ಸಣ್ಣ ಮಗ, ನೀನಮ್ಮ ಮಲಗು, ನಾನು ಹೋಗ್ತೀನಂತ ಹೋದ ಸೀದಾ TV ನೋಡಲಿಕ್ಕೆ. ನಾನು ಮಲಗಿಸಿ ಅವನೇನು ಮಾಡ್ತಾನೆ ಅಂತ ನೋಡ್ಬೇಕೀಗ. ಓಕೆ ಕಿರಣ್ ಬ್ರದರ್, ಎಂತ ಕೋಪವಾ? ಯಾಕೆ ಹೀಗೆ ಮಾಡ್ತೀರಾ? ಇದ್ದೀರಿ. ಎಲ್ಲಿ ಹೋದೀಯ ನೀನು? ಯಾಕೆ ಅಲ್ಲಿ ಹೋಗಿದ್ದು? ಹಾಂ ನೋಡಿ, ಹಾಗೆ ಮಾಡಬೇಡ ಆಯಿತಾ. ಬಿಸಿಲು ಉಂಟು ಹೊರಗೆ, ತುಂಬ ಬಿಸಿಲು. ಕಿರಣ್ ಅಣ್ಣ ಅಂತಿದ್ದಾರೆ ನೋಡಿ, ಕಿರಣ್ ಅಣ್ಣ. ಯಾರೆಲ್ಲ ಹೈಡಲ್ಲಿ ಇದ್ದೀರಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಟಿವಿ ರಿಮೋಟ್ಗಿದ್ದಾರೆ. ಥ್ಯಾಂಕ್ ಯು. ನಮ್ಮ ಕಡೆ ತುಂಬ ಬಿಸಿಲು ಅಂದರೆ ಕಣ್ಣು ಬಿಡ್ಲಿಕ್ಕೆ ಆಗಲಿಲ್ಲ. ನನ್ನ ಮಗನಿಗೆ ಸ್ಕೂಲಿಗೆ ಈಗ ರಜೆ ಉಂಟಲ್ವ, ಅದರಿಂದ ನನಗೆ ತುಂಬ ಖುಷಿ ಆಯಿತು. ಇಲ್ಲಾಂದರೆ ಈ ಬಿಸಿಲಿಗೆ ಹೋಗ್ತಾನೇ ಇರಬೇಕು ಸ್ಕೂಲಿಗೆ, ಅದೇ ಒಂದು ಟೆನ್ಷನ್. ಈಗ ರಜೆ, ಆವಾಜ್ ಕಮ್ಕರ್. ತುಂಬ ಬಿಸಿಲು. ಎಲ್ರಿಗೊಂದು ಆಸೆ ಇರುತ್ತೆ ಅಲ್ವಾ, ವಾಚ್ ಅವರ್ ಕಂಪ್ಲೀಟ್ ಆಗಬೇಕಂತ. ಕಿರಣ್ ಬ್ರದರ್, ಎಂತ ಗುಡ್ ಮಾರ್ನಿಂಗ್ ಇವಾಗ? ಏನು ಕಿರಣ್ ಬ್ರದರ್, ಇವಾಗ ಗುಡ್ ಮಾರ್ನಿಂಗ್ ಆಯಿತಾ ನಿಮಗೆ? ನನಗೆ ಗುಡ್ ಮಾರ್ನಿಂಗ್ ಆಗಲಿಲ್ಲ. ನನ್ನ ಮಗ ನನ್ನ ಮಕ್ಕಳಿಗೆ ಆಯಿತು. ಮಕ್ಕಳು ಎದ್ದು ಕೂತ್ಕೊಂಡ್ರು. 4 ಮೆಂಬರ್ಸ್ ಇದ್ದೀರಾ? ಐ ಲವ್
ಐ ಲವ್ ಯು ಬಂದರು. ನಾನು ನಂದಿನಿ, ಚಾಯ್ ನಂದಿನಿ, ಚಹಾ ತಂದಿನಿ, ಬೇಗ ಕುಡಿ ಅಮ್ಮಿ ಅಂತಿದ್ದಾರೆ. ಇವರು ಒಂದು ಲೈಕ್ ಕೊಡಿ. ಐ ಲವ್ ಅವರೇ ಒಂದು ಲೈಕ್ ಕೊಡಿ. ಹೌದು ಅತ್ತೆ. ನನ್ನ ಲೈವ್ಗೆ ನಿಮಗೆ ಸ್ವಾಗತ ಕೋರುವ ಕಿರಣ್ ಕುಮಾರ್, ಇಂದು ಮ್ಯಾಂಗ್ಳೂರು. ಕಿರಣ್ ಕುಮಾರ್ ಎಷ್ಟೊತ್ತಿಗೆ ಅನ್ನಿ, ನಾನು ಖಂಡಿತ ಜಾಯ್ನ್ ಆಗ್ತೀನಿ. ನೀವು ಎಷ್ಟೊತ್ತಿಗೆ ಅಂದರೆ ಖಂಡಿತ ಜಾಯ್ನ್ ಆಗ್ತೀನಿ ನಾನು. ಎಷ್ಟು ಗಂಟೆಗೆ ನಿಮ್ಮದು? ಬನ್ನಿ. ಡನ್ ಅಂತಿದ್ದಾರೆ ನೋಡಿ, ಡನ್ ಡನ್. ಜರೀನಾ ಅವರು ಬಂದರು. 7 ಡನ್. ಥ್ಯಾಂಕ್ ಯು ಜರೀನಾ ಅವರೇ. ನೋಡಿ ಈಗ ಟಿವಿ ಅವರಿದ್ದಾರೆ, ಐ ಲವ್ ಇದ್ದಾರೆ ನೋಡಿ ಅವರಿಗೆ. ಅವರೊಂದು ಹೆಸರು ಅಂದರೆ ಹೆಸರು ಅವ್ರದ್ದು ಐ ಲವ್. ಟಿವಿ ಅಣ್ಣಗೆ ಜೈ. ಕಿರಣ್ ಅವಾಜ್ ಒಂದು ಅವಾಜ್ ಇಲ್ಲ, ತುಂಬ ಗಟ್ಟಿ ಇದೆ ಅದು. ಒಂದು ಅವಾಜ್ ಇಡು. ಕಿರಣ್ ಬ್ರದರ್, ಎಷ್ಟೊತ್ತಿಗೆ ನಿಮ್ದು ಟೈಮ್ ಎಷ್ಟು? ಒಂದು ಎಷ್ಟೊತ್ತಿಗೆ ಕಿರಣ್ ಬ್ರದರ್ ನಿಮ್ಮ ಲೈವ್ ಎಷ್ಟೊತ್ತಿಗೆ? ಬಂದು ಜಾಯಿನ್ ಆಗ್ತೀನಿ. ಹರಿನಾ 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 ಹರಿನಾ. ನಾನು ಕಾರ್ಕಲ್ಲ, ನೀವು ಕುಡ್ಲವ, ನಾನು ಕಾರ್ಕಲ್ಲ. ಕಾರ್ಲಾ ಬಲೆ ಬಲೆ ಎಂದು. ಕಾರ್ಲ ಬಲೆ 4 ಮೆಂಬರ್ಸ್ ಇದ್ದೀರಾ ಐಡಲ್ಲಿ. ಯಾಕೆ ಬಂದು ಎಲ್ಲಿ ಹೋದ್ರಿ ಚಾ ತಂದವರು? ನವೀನ್ ಪ್ರೇಮ್ ಅವರು, ನಾನು ನಿಮ್ಮ ಮನೆಗೆ ಬರ್ತೀನಿ, ನೀವು ಬನ್ನಿ, ವಿಡಿಯೋ ನೋಡಿ ಕಮೆಂಟ್ ಹಾಕಿ ಅಂತಿದ್ದಾರೆ. ನಮ್ಮ ಲೈವ್ಗೆ ನಿಮಗೆ ಸ್ವಾಗತ ಕೋರುವ ಕಿರಣ್ ಕುಮಾರ್, ಹಿಂದೂ, ಮ್ಯಾಂಗ್ಳೂರು. ನಾನು ಎಲ್ಲರನ್ನೂ ಪ್ರೀತಿಸುತ್ತೆ, ಅದಕ್ಕೆ ಐ ಲವ್ ಯು ಅಂತಿದ್ದೇನೆ. ಐ ಲವ್ ಯು. ಅದಕ್ಕೆ ಐ ಲವ್ ಇಟ್ಟಿದ್ದೀರಾ? ಓಕೆ ಬ್ರದರ್. ಎಲ್ಲರನ್ನೂ ಪ್ರೀತಿಸ್ಬೇಕು, ಇಲ್ಲಾಂದ್ರೆ ಹೌದು, ಎಲ್ಲರನ್ನೂ ಪ್ರೀತಿಸ್ಬೇಕು. 6 ಮೆಂಬರ್ಸ್ ಇದ್ದೀರಾ ಐಡಲ್ಲಿ ನೋಡಿ. ರೈತನ್ ಹೊಲ ಬಂದರು ನೋಡಿ. ಸಿಸ್ಟರ್, ವೆಲ್ಕಮ್ ರೈತನ್ ಹೊಲ ಅವರೇ, ವೆಲ್ಕಮ್. ನೋಡಿ, ನಾನು ಮ್ಯೂಟಲ್ಲಿ ಇಡು ಅಂತ ಬಂದೆ, ಮತ್ತೆ ನೋಡುವಾಗ 10-15 ಮಂದಿ ಸೀದಾ ಹೋದ್ರು, ಇವಳು ಇಲ್ಲ ಅಂತ. ಅದಕ್ಕೆ ಮಾತಾಡಿದ್ದು ನಾನು, ಇಲ್ಲಾದ್ರೆ ಮಾತಾಡಲ್ಲ. ಈಗ ಪಪ್ಪ ಜ್ಯೂಸ್ ತರ್ತಾರೆ. ಕುಲ್ವೆ ಮೂಲು ಕುರ್ಚಿ ಬತ್ತಲ್ಲ ಹೆಂಗೆ ಕಲ್ಲು ಸೌಂಡ್ ಕೇಳಿ ಕೂರ್ಚೆ. ಪಪ್ಪ ಜ್ಯೂಸ್ ಬತ್ತಾಗ್ತಿದ್ದವಾ? ಪಪ್ಪ ಜ್ಯೂಸ್ ತರ್ತಾರೆ ಈಗ. ಇದು ಜ್ಯೂಸ್, ಕಬ್ಬು ಜ್ಯೂಸ್ ತರ್ತಾರೆ. ಕಬ್ಬು ಜ್ಯೂಸ್ ತರ್ತಾರೆ ಈಗ, ಆಯ್ತಾ? ಈಗ ಏನು ತಿನ್ನೋದು ಬೇಡ, ಚಿಪ್ಸ್ ಎಲ್ಲ ಏನು ತಿನ್ಬೇಡ, ಐಸ್ ಕ್ರೀಮ್ನ ಇಲ್ಲ, ಯಾವಾಗಲೂ ಐಸ್ ಕ್ರೀಮ್ ತಿನ್ನಬಾರ್ದು. ಕಬ್ಬು ಜ್ಯೂಸ್ ತರ್ತಾರೆ ಈಗ. ಚಿಪ್ಸ್ ಹಾಕಿ ತಿನ್ನೋದು ಬೇಡ ಈಗ, ಕಬ್ಬು ಜ್ಯೂಸ್ ತರ್ತಾರೆ. ಸುಮ್ಮನೆ ಕುತ್ಕೋದಿ. ಹೊಟ್ಟೆ ನೋವು ಬಂದರೆ ನಾನಿಲ್ಲ, ಮತ್ತೆ ನನ್ನ ಹತ್ರ ಇದು ಮಾಡೋದು ಬೇಡ. ನೀನು ಹೊಟ್ಟೆ ನೋವು ಬರುತ್ತೆ, ಯಾವಾಗಲೂ ಚಿಪ್ಸ್ ತಿನ್ನಬೇಡ. ಐ ಲವ್ ಯು ಅವರೇ ನಮಸ್ತೆ ಅಂತಿದ್ದಾರೆ ನೋಡಿ ಕಿರಣ್ ಕುಮಾರ್ ಅವರು. ಅತ್ತೆ, ನನ್ನ ಚಾನಲ್ ನೇಮ್ ಇದೆ, ಇಲ್ಲ ಚೇಂಜ್ ಮಾಡಲಾ? TV 17 ತುಂಬ ಚೆನ್ನಾಗಿದೆ. ಏನಾಗಿದೆ? ಒಂದೇ ಶಾರ್ಟಲ್ಲಿದೆ, ತುಂಬ ಚೆನ್ನಾಗಿದೆ. ನಿಮಗೆ ಹೇಗೆ ಅನಿಸುತ್ತೆ ಚೇಂಜ್ ಮಾಡಬೇಕಂತ? ಕಿರಣ್ ಅಣ್ಣ ನಮಸ್ತೆ ಅಂತಿದ್ದಾರೆ. ಎಷ್ಟು ಸಾರಿ ಕಿರಣ್ ಅಣ್ಣನಿಗೆ ನಮಸ್ತೆ. ರೈತನೊಲ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ರೈತನೊಲ ಅವರೇ, ಒಂದು ಲೈಕ್ ಕೊಡಿ ಆಯಿತಾ? ಹರಿನಾ ಅಂತಿದ್ದಾರೆ ನಮ್ಮ ಕಿರಣ್ ಕುಮಾರ್ ಅವರು. ಕುಡ್ಲಾ ಅಂತ ಅನ್ಬೇಕು ಕಿರಣ್ ಕುಮಾರ್ ಅವರಿಗೆ. ನವೀನ್ ಪ್ರೇಮ್ ಅವರು, ಜರೀನ್ ಅವರೆಲ್ಲ ಬಂದಿದ್ರು, ಅವರು ಎಲ್ಲಿ ಹೋದ್ರು ನೋಡಿ ಕಿರಣ್ ಕುಮಾರ್ ಅವರೇ. ಇವರು ಐ ಲವ್ ಯು ಅವರು ಎಲ್ಲಿ ಹೋದ್ರು? ಐ ಲವ್ ಅಂತ ಇದ್ದಾರಲ್ವ ಅವರು. ಚೆನ್ನಾಗಿದೆ ಬೆಸ್ಟ್ ಇವರೇ TV 17. ನಿಮಗೆ ಹೇಗೆ ಅನಿಸುತ್ತೆ? ಚೇಂಜ್ ಮಾಡಬೇಕಂತ ಅನಿಸುತ್ತಾ? ಐ ಲವ್ ಅವರಿಗೆ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ಐ ಲವ್ ಯು ನಿಮಗೆ ಗಿಫ್ಟ್ ಡನ್ ಅಂತೆ ನೋಡಿ. ಇದ್ದೀರಾ? ಆಯ್ತನೂ ಅಲ್ಲ ನೋಡಿ. ಚೇಂಜ್ ಬೇಡ ಅನಿಸುತ್ತೆ ಚಾನಲ್ ನೇಮ್. ಹೌದು, ಚೆನ್ನಾಗಿದೆ. ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. ಅತ್ತೆಗೆ ಜೈ. ಕಿರಣ್ ಬ್ರದರ್ ಎಲ್ಲಿದ್ದೀರಿ? ಹೋದ್ರಿಯಾ? ಸ್ವಲ್ಪ ಬೋಯರಿ ಇರೇ ತುಳು ಬರ್ಪುಣೆ ಕಿರಣನ್ನ. ಟಿವಿ ರೈತನ್ ಹೊಲ ಇದ್ದಾರೆ ನೋಡಿ, ಕನೆಕ್ಟ್ ಆಗಿ. ಟಿವಿ ಅವರೇ, ರೈತನ್ ಹೊಲ ಇದ್ದಾರೆ ನೋಡಿ. ರೈತನು ನನಗೆ ಇಬ್ಬರಿಗೆ ಜಾಯ್ನ್ ಆಗ್ಲಿಕ್ಕೆ ಉಂಟೀಗ. UK ಬಂದರು ನೋಡಿ. UK ವೆಲ್ಕಮ್ ನಿಮಗೆ.
ವೆಲ್ಕಮ್ ಯು ಕೆ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಯು ಕೆ ಅವರೇ. ರೈತನ ಹೊಲ ಸೂಪರ್ ಸಪೋರ್ಟ್. ಬಡವರ ಲೈವಿಗೆ ಬನ್ನಿ ಯು ಕೆ ಅವರೇ. ಉಡುಪಿ ನಾಯಕ್ ಉಡುಪಿ ಬತ್ತೆ ಅನ್ನು ತೂಲೆ ಏನು ಮ್ಯೂಟ್ ಹಿಡ್ದು ಓಡು ನಿನ್ನೆ 4 ಗಂಟೆಗೆ ಮೊಕ್ಕ ಬತ್ತಿನಗಳು ಪೂರ ಪಿರಪೋಯರ್ ಪಂಡದು ಏನು ಮ್ಯೂಟ್ ಹಿಡ್ದು ಈಜಿ. ಯು ಕೆ ಲೈಕ್ ಡನ್ ಥ್ಯಾಂಕ್ ಯು. ಉಡುಪಿ ಲೈಕ್ ಡನ್ ಥ್ಯಾಂಕ್ ಯು. ಯು ಕೆ ಬಡವರ ಲೈವಿಗೆ ಜಾಯಿನ್ ಆಗಿ ಬನ್ನಿ. ಕ್ವಶನ್ ಕೊಡಿ. ನೀವು ಯಜಸ್ ಅವರಲ್ಲಿ ಎಂಥದ್ದು ಕ್ವಶನ್ ಮಾಡ್ತಿದ್ದೀರಲ್ವಾ ಅದನ್ನು ಮಾಡಿ. ಹಾಯ್ ಸಿ ಸಾಯಿ ಹಾಯ್ ವೆಲ್ಕಮ್ ವೆಲ್ಕಮ್. ನೋಡಿ ಯು ಕೆ ಹುಡುಗ ಯು ಕೆ ಬೆಳಗಾವಿ ಅವರಿದ್ದಾರೆ ನೋಡಿ, ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. 16 ಬೇಕು 900ಗೆ. ಹೌದಾ? ಯು ಕೆ ಹುಡುಗ ಇದ್ದಾರೆ, ಯು ಕೆ ಬೆಳಗಾವಿ ಅವರಿದ್ದಾರೆ ನೋಡಿ, ಹೊಸಬ್ರು ಅವರು. ಉಡುಪಿ ಅವರಿದ್ದಾರೆ ನೋಡಿ, ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ಯು ಕೆ ಮೀ ಗಿಫ್ಟ್ ಮೀ ಅಂತಿದ್ದಾರೆ. ಯು ಕೆ ಗಿಫ್ಟ್ ಡನ್ ರಿಟರ್ನ್ ಮೀ ಅಂತಿದ್ದಾರೆ. ಯು ಕೆ ಗಿಫ್ಟ್ ಡನ್ ನೋಡಿ ನಿಮಗೆ. ಯು ಕೆ ಅವರೇ ಗಿಫ್ಟ್ ಡನ್. ಯಜಸ್ ಅವರು ಹೋದ್ರ ಯು ಕೆ ಅವರೇ. ರೈತನ ಹೊಲ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಉಡುಪಿ ರೈತನ ಹೊಲ ಇದ್ದಾರೆ, ಉಡುಪಿ ಅವರಿದ್ದಾರೆ, ಪ್ರೀತಿ ಅವರಿದ್ದಾರೆ, ಎಲ್ಲರೂ ಇದ್ದಾರೆ ನೋಡಿ. TV17 ಅವರು ಕನೆಕ್ಟ್ ಆಗಿ, ಒಬ್ರಿಗೊಬ್ರು ಕನೆಕ್ಟ್ ಆಗಿ. ಕನೆಕ್ಟ್ ಆದ್ರೇ ಗಿಫ್ಟ್ ಸಿಗುತ್ತೆ. ಪ್ರೀತಿ ಅವರು ಎಲ್ಲಿದ್ದೀರಿ? ಯು ಕೆ ಹುಡುಗ ಅವರಿಗೆ ಹೋದ್ರ? ನಾವು ರೈತರು ಅಂದರೆ ದೇವರಿಗೆ ಸಮ ಗೊತ್ತಾ? ರೈತರು ಬೆಳೆದದ್ದೇ ನಾವೆಲ್ಲ ತಿನ್ನುವುದಲ್ವಾ, ಅದು ನೆನಪಲ್ಲಿ ಇಟ್ಬೇಕಲ್ವಾ. ಅವರಿಗೆ ಗಿಫ್ಟ್ ಡನ್ ಅಂತಿದ್ದಾರೆ. ಹಾಯ್ ರೂಪಾ ಅವರೇ, ಖಂಡಿತ ಬರ್ತೀನಿ ಇವತ್ತು, ಗೊತ್ತೈತಾರ ರೂಪಾ ಅವರೇ? ಇವತ್ತಂತೂ ಖಂಡಿತ ಜಾಯಿನ್ ಆಗ್ತೀನಿ, ನೆನಪಿದೆ ರೂಪಾ ಅವರೇ? ಸೂಪರ್ ಥ್ಯಾಂಕ್ ಯು ಸೋ ಮಚ್. ನೆನಪಿದೆ, ಬರ್ತೀನಿ. TV17 ಅವರು ಅತ್ತಿಗೆ ಜೈ ಅಂತಿದ್ದಾರೆ. ಖಂಡಿತ ರೂಪಾ ಅವ್ರದ್ದು ಇವತ್ತು ಜಾಯಿನ್ ಆಗಬೇಕು, ಇಲ್ಲಾಂದರೆ ರೂಪಾ ಅವ್ರು ನಾಳೆ ಬಂದು ನನಗೆ ಕುತ್ತಿಗೆ ಹಿಡಿತಾರೆ. ಇವತ್ತು ಮೆಸೇಜ್ ಹಾಕಿದ್ರಲ್ವಾ? ಇದ್ರೆ ಗೊತ್ತಾಗುತ್ತೆ ನನಗೆ. ಹಾಕಿದ್ರಲ್ವಾ? ಕುಳ್ಳಿದೆ, ಅಲ್ಲಿ ಹೋಗಿ ಕುಳ್ಳಿಕ್ಕೆ ಆಗೋದಿಲ್ಲ ನನಗೆ. ಬರ್ಪಮ್ಮೆ ಐ ಲವ್ ಯು ಗಿಫ್ಟ್ ಡನ್ ಅಂತಿದ್ದಾರೆ. ಐ ಲವ್ ಯು ಎಲ್ಲಿ ಹೋದ್ರಿ? ಥ್ಯಾಂಕ್ ಯು. ನೋಡೋಕ್ಕೆ ಬಂದಿದ್ರು, ನೆನೆಸೋಕ್ಕೆ ಬಂದಿದ್ದು. ನೆನೆಸ್ಬೇಡಿ, ನನಗೆ ಗೊತ್ತುಂಟು ನಿಮಗೆ. ಖಂಡಿತ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಹೋಗ್ತೀನಿ ರೂಪಾ ಅವರೇ, ಖಂಡಿತವಾಗಿಯೂ ಆಯಿತಾ? ಮೆಸೇಜ್ ಹಾಕಿದ್ರಲ್ವ ಇವತ್ತಿನ ನಿನ್ನೆ ವಿಡಿಯೋಗೆ ಹಾಕಿದ್ರಲ್ವ? ಖಂಡಿತ ಜಾಯಿನ್ ಆಗ್ತೀನಿ. ಜಾಯಿನ್ ಆಗದೆ ಇರಲ್ಲ. 9 o'clock ಜಾಯಿನ್ ಆಗಬೇಕಲ್ವಾ? ಓಕೆ ಆಗುವ. TV17 ಅವರು ಇದ್ದಾರೆ. ಯು ಕೆ ಹುಡುಗ ಎಲ್ಲಿ ಹೋದ್ರಿ ನೀವು? ರೈತರು ಎಲ್ಲಿ ಹೋದ್ರಿ? ರೈತರಂದರೆ ಅಷ್ಟು ಕೇವಲವಲ್ಲಪ್ಪ. ರೈತರಂದರೆ ಯಾವ ಗೌರ್ಮೆಂಟ್ ಜಾಬಿಗೂ ಸರಿ ಇಲ್ಲ, ಅವರು ಮೇಲೆ ಯಾವಾಗಲೂ. ಐ ಲವ್ ಯು ಅವರು ಪ್ರೀತಿನ ಹುಡ್ಕೊಂಡು ಹೋದ್ರು. ಐ ಲವ್ ಯು ಆನ್ ಸಪೋರ್ಟ್. ಥ್ಯಾಂಕ್ ಯು ಯು ಕೆ ಹುಡುಗ ಥ್ಯಾಂಕ್ ಯು ಸೋ ಮಚ್. ಕಿರಣ್ ಕುಮಾರ್ ಗಿಫ್ಟ್ ಡನ್. ಉಡುಪಿ ಅವರು ಕಿರಣ್ ಕುಮಾರ್ ಅವರೇ ಇದ್ದೀರಾ? ಯು ಕೆ ಗಿಫ್ಟ್ ಡನ್ ರಿಟರ್ನ್ ಮೀ. ಯು ಕೆ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ನಮ್ಮ ಇವರು ಯು ಕೆ ಅವರು TV ಅವರು ನೋಡಿ, ಹರಿನಾ ಅಂತಿದ್ದಾರೆ. ಓ ಕಿರಣಣ್ಣ ಹಿರೇಗೆ ಗಿಫ್ಟ್ ಕೊಡ್ತಿರ್ತುಲೆ, ಗಿಫ್ಟ್ ಕೊಟ್ಟಿದ್ದಾರೆ ನಿಮಗೆ ನೋಡಿ. ಉಡುಪಿ ನಾಯಕ್ ಅವರು ರಿಟರ್ನ್ ಮಾಡಿ ಆಯ್ತಾರೆ ಅವರಿಗೆ. ನಿಮಗೆ ತುಳು ಬರುತ್ತಾ? TV17 ಅವರು ಸೂಪರ್ ಥ್ಯಾಂಕ್ ಯು. ಕಿರಣ್ ಬ್ರದರ್ ರೋಲ್ ನಂಬರ್ ಎಷ್ಟು? 2 TV17 ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರು ಕೂಡ ನನಗೆ ಗಿಫ್ಟ್ ಕೊಡಿ ಅಂದರೆ ಯಾರು ಕೊಡಲ್ಲ. ನಾವು ಆಗಿ ಬಂದು ಗಿಫ್ಟ್ ಅವರಿಗೆ ಕೊಟ್ಟರೆ ನಮಗೆ ಗಿಫ್ಟ್ ಎಲ್ಲಿಂದಲೂ ಆಗೇ ಆಗುತ್ತೆ. ಯು ಕೆ ಬೆಳಗಾವಿ ಅವರಿಗೆ ಗಿಫ್ಟ್ ಡನ್ ರಿಟರ್ನ್ ಮಾಡಿ. ಯು ಕೆ ಬ್ರದರ್ ನಿಮಗೆ ಎಲ್ಲಿದೆ ನೋಡಿ, ಎಷ್ಟು ಗಿಫ್ಟ್ ಬಂದಿದೆ. ಕೊಡಿ ರಿಟರ್ನ್ ಕೊಡಿ. ರೈತನ ಹೊಲ ಸೂಪರ್ ಸಪೋರ್ಟಲ್ಲಿದ್ದಾರೆ. TV17 ಅತ್ತೆಗೆ ಜೈ. ನನ್ನ ಅಲಿ ಅಂದರೆ ಇಷ್ಟು ಇರಬೇಕು. ನನಗೆ ಹುಡುಗಿ ಇಲ್ಲ ಅಲ್ವಾ, ಹುಡುಗ ಅಲ್ವಾ, ಇಲ್ಲಾದರೆ ಅಲಿಯನ್ಗೆ ಕೊಡ್ಬೋದಿತ್ತು. ರೈತನ ಹೊಲ ಸೂಪರ್ ಸಪೋರ್ಟಲ್ಲಿದ್ದಾರೆ. ನನಗೆ 2 ಹುಡುಗರು, ಹುಡುಗಿ ಇಲ್ಲಪ್ಪ ನನಗೆ. ಸಣ್ಣ ಅವನಲ್ವಾ TV17.
ಅದಕ್ಕೆ ಅಂದಿದ್ದು TV17 ಅತ್ತೆಗೆ ಜೈ. ಎಷ್ಟು ಅತ್ತೆಯಂದಿರಿದ್ದಾರೆ TV17 ಅವರಿಗೆ, ತುಂಬ ಜನ ಇದ್ದಾರೆ. ಎಲ್ರಿಗೂ ಗಿಫ್ಟ್ ಡನ್. ನೋಡಿ ಎಷ್ಟು ಫಾಸ್ಟ್ ಇದ್ದಾರೆ ನೋಡಿ ನಮ್ಮ UK ಬೆಳಗಾವಿ ಅವರು. ನೋಡಿ ಸೂಪರ್ ಸಪೋರ್ಟಲ್ಲಿದ್ದಾರೆ. UK ಬೆಳಗಾವಿ ಅವರೇ. ಏಜಸ್ ಅವರು ಇದ್ದಾರೆ ಇಲ್ವಾ, ಹೋದ್ರಾ? ನಾನು ಬಂದೆ ಅವರಲ್ಲಿಂದ ಬಂದು ನಾನು ಇದು ಮಾಡಿದ್ದು, ಸ್ಟಾರ್ಟ್ ಮಾಡಿದ್ದು. TV17 ಸೂಪರ್. UK ಅವರೇ ರಿಟರ್ನ್ ಮಾಡಿಲ್ಲ. UK ಅವರೇ ಸುಚಿ ಲಕ್ಷ್ಮಣ್ ಅವರಿಗೆ ರಿಟರ್ನ್ ಮಾಡಿಲ್ಲ ಅಂತೆ ನೋಡಿ. TV17 ಅತ್ತೆಗೆ ಜೈ. UK ಬಡವರ ಲೈವ್ ಯು. ನಮಸ್ತೆ ನಮಸ್ತೆ ನಮಸ್ತೆ. ಥ್ಯಾಂಕ್ ಯು. UK ಕಮೆಂಟ್ ಬಂದಿಲ್ಲ. ನನಗೆ ಹಾಕಿದ್ರು ಆಗ ಕಮೆಂಟ್ ಬರ್ತದೆ. UK ಕಮೆಂಟ್ ಮಾಡಿದ್ರಾ? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರೈತರು ಅಂದರೆ ಯಾವಾಗಲೂ ಅನ್ನ ಕೊಡುವ ದೇವರಂತೆ. ರೈತರಿದ್ದರೆ ನಮಗೆ ಅನ್ನ ಸಿಗುತ್ತೆ, ಇಲ್ಲಾಂದರೆ ಇಲ್ಲ. ಅದು ಗೊತ್ತಾ? ದುಡ್ಡು ಕೊಟ್ಟರು, ಎಷ್ಟೇ ದುಡ್ಡು ಇರಲಿ, ರೈತರು ಬೆಳೆಸಿದ್ರೇ ನಮಗೆ ಹೊಟ್ಟೆ ತುಂಬ. ಥ್ಯಾಂಕ್ ಯು ಸೋ ಮಚ್. UK ಅವರೇ ಗಿಫ್ಟ್ ಕೊಡಿ. ಪ್ರೀತಿ ಕುಮಾರ್ ಅವರೇ, ನೀವು ಕೂಡ ಕನೆಕ್ಟ್ ಆಗಿ ಅವರಿಗೆ. ಅವರು ಕೊಡ್ತಾರೆ, ರಿಟರ್ನ್ ಕೊಡ್ತಾರೆ. ಅವರು ಕೂಡ, ಅವ್ರು ಕೊಡೋದೇ ಇರಲ್ಲ. ನನಗೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ, ಒಂದು ಲೈಕನ್ನು ಕೊಡಿ. ವಾಚ್ ಅವರು ಕಂಪ್ಲೀಟ್ ಆಗಬೇಕಂತ ಒಂದು ಟೆನ್ಷನ್. ನೋಡ್ತೀನಿ ಒಂದು ಸ್ವಲ್ಪ ದಿನ, ಇಲ್ಲ ಅಂದರೆ ಬಂದ್ ಮಾಡಿ ಇಟ್ಬಿಡ್ತೀನಿ. ಯಾಕೆ ಗೊತ್ತಾ, ನನಗೆ ಕಷ್ಟ ಆಗ್ತುಂಟು ತುಂಬ. ರೈತನು ಅಲ್ಲ ಸೂಪರ್ ಸಪೋರ್ಟ್ ಅಂತಿದ್ದಾರೆ. TV17 ಅತ್ತೆಗೆ ಜೈ ಅಂತಿದ್ದಾರೆ. ಥ್ಯಾಂಕ್ ಯು ರೈತನೋಲ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ಸಪೋರ್ಟ್ ಮಾಡ್ತೀರಲ್ವ, ಅದು ನಮಗೆ. ನೀವು ಕೂಡ ರೈತನೋಲ ಅವರೇ. ನಾನು ನೋಡಿದ್ದೇನೆ ನಿಮ್ಮ ವಿಡಿಯೋವನ್ನು. UK ಗಿಫ್ಟ್ ಡನ್ ನೋಡಿ. UK ಅವ್ರು ಗಿಫ್ಟ್ ಕೊಟ್ಟರು ನೋಡಿ. ಐ ಲವ್ ಪ್ರೀತಿ ಫೇಲ್ ಆಗಿದೆ, ಅದಕ್ಕೆ ಹೋಗಿದ್ದ. ಅವರು ಹೋದ್ರೇನ ಐ ಲವ್ ಯು ಅವರು. ಕಿರಣ್ ಅಣ್ಣ ಕೂಡ ಹೋದ್ರೇನ. ಕಿರಣ್ ಬ್ರದರ್ ಅವರೊಂದು ಹೆಸರೊಂದು ಚೆನ್ನಾಗಿಟ್ಟಿದ್ದಾರೆ, ಐ ಲವ್ ಯು ಅಂತ. ಹೆಸರೊಂದು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಐ ಲವ್ ಯು ಅವ್ರದ್ದು. ಥ್ಯಾಂಕ್ ಯು TV17. ಥ್ಯಾಂಕ್ ಯು. ಐಡಲ್ ಇದ್ದವರು ಬಂದು ಸಪೋರ್ಟ್ ಮಾಡಿ. ನನ್ನೊಂದು ಇನ್ನೊಂದು ID ಬಂದಿಲ್ಲ. ನನ್ನ ಹಸ್ಬೆಂಡದ್ದು ಒಂದು ID ಬರಬೇಕು. ಅದರಲ್ಲಿ ಇಬ್ಬರಿಗೆ ಜಾಯಿನ್ ಆಗಲಿಕ್ಕೆ ಉಂಟು. ನನಗೆ 15 ಬೇಕು ಸಿಸ್ಸು. 900ಗೆ ಒಂದು ಬಂತಾ, ಇನ್ನು 15 ಬೇಕಾ? ಇರಿ ನೋಡುವ. ಸಂಜೆ ನೈಟ್ ಬನ್ನಿ, ನೈಟ್ ಸಿಗುತ್ತೆ ಬನ್ನಿ. ನೈಟ್ 10 o'clockಗೆ ತುಂಬ ಜನ ಬರ್ತಾರೆ. ಈಗ ಸ್ವಲ್ಪ ಕಡಿಮೆ, ಆಗ ಬನ್ನಿ, ಆಗ ಸಿಗುತ್ತೆ. UK ಅವರೇ ಗಿಫ್ಟ್ ಕೊಡಿ. UK ಅವರೇ ಗಿಫ್ಟ್ ಕೊಡಿ. UK ಅವರು ಎಲ್ಲಿ ಹೋದ್ರು? UK ಅವರು UKಗೆ ಹೋದ್ರು. UK ಕಮೆಂಟ್ ಮಾಡಪ್ಪ ಅಂತಿದ್ದಾರೆ. ಕಮೆಂಟ್ ಮಾಡಿ ಅಂತಿದ್ದಾರೆ UK ಅವರಿಗೆ. ನಂದು 1K 48 ಆಗಿದೆ. 1K 48. ಅದು 50 ತನಕ ಇತ್ತು, ಕಟ್ಟಾಯಿತು. 1K ಆಗಿದೆ ಈಗ. ಅದರಲ್ಲಿ ಒಂದು ಸ್ವಲ್ಪ ಸಬ್ಬಲ್ಲಿ ಸ್ವಲ್ಪ ಆರಾಮಿದ್ದೀನಿ. ಇದು ವಾಚ್ ಅವರಲ್ಲೇ ಆರಾಮಿಲ್ಲ ನನಗೆ ವಾಚ್ ಅವರೆಲ್ಲ ಆರಾಮಿಲ್ಲ. UK ಅವ್ರದ್ದು ಬಂದಿಲ್ಲ. ಕೊಟ್ರ ನೀವು? ಕಮೆಂಟ್ ಡನ್ 17 ಅಂತಿದ್ದಾರೆ ನೋಡಿ UK ಬೆಳಗಾವಿ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಡವರ ಲೈವಿಗೆ ಜಾಯಿನ್ ಆಗಿ ಬನ್ನಿ ಅಂತಿದ್ದಾರೆ. ನಾನು ಅತ್ತೆಗೆ ಜೈ. ನನ್ನ ಅಲಿಯಂದು ತುಂಬ ಸಪೋರ್ಟ್ ಇದೆ. ಇಂಥ ಅಲಿಯ ಸಿಗಬೇಕು ಯಾವಾಗಲೂ ಅತ್ತೆಗೆ. ನಾನು ಸಪೋರ್ಟ್ ಮಾಡ್ತೀನಿ ಅಂತಿದ್ದಾರೆ.
ಓಕೆ, ಥ್ಯಾಂಕ್ ಯು ಸೋ ಮಚ್ ಅಲಿಯಾ. ಥ್ಯಾಂಕ್ ಯು. ನೀನು ಕೂಡ ಮಾಡು, ನಿನ್ನೆಲ್ಲ ವಿಡಿಯೋ ಖಂಡಿತವಾಗಿ ನೋಡ್ತೀನಿ. ನೀನು ಸಪೋರ್ಟ್ ಮಾಡಿ ನನ್ನ. ನೀನು ಎಷ್ಟು ವಿಡಿಯೋ ಹಾಕ್ತೀನಿ, ನಾನು ದಿನಕ್ಕೆ 2 ಆದರೂ ನೋಡ್ತೀನಿ ಆಯಿತಾ. ಅಣ್ಣಪ್ಪ ಬಂದರು, ಬತ್ತೀರು ದಾದಿ ತೂಪಿನಿ ಅಣ್ಣಪ್ಪನ ಅಂಚ ತೂಪಿನಿ ಅಣ್ಣಪ್ಪನ ಒಂಜಿ ಲೈಕ್ ಕೊರ್ಲೆವೇ ಮೋಲಿ ಏತು ಬರ್ತಲ ಲೈವ್ ಡುಲ್ಲೊಂದು ಎನ್ಯಾರ ದಾಯಿ ಪಂಡ ಎಂಕು ವಾಚವರ ಆತಿಚ್ಚಿ 1K ಅಂಡಲ ಆತನು ವಾಚವರ ಆತಿಚ್ಚಿ ಬೇಜಾರ್. ಕೂದಲು ಎನ್ನ ಪೊನ್ನು ನಕಲು ಉಲ್ಲೇರು ಕುಡ್ಲಾಡು ಎನ್ನ ಪೊನ್ನು ನಕಲು ಉಲ್ಲೇರಾ ಕುಡ್ಲಾಡು ಏರ್ನ ಇನ್ನ ಪೊನ್ನು ನಕಲು ಏರಿಯೇ ಕುಡ್ಲಾಡು ಎಲ್ಲ ಏನೇ ಈ ದಾದ ಬದಿರುಂದುಲ್ಲಾರು ಅಣ್ಣಪ್ಪಣ್ಣ ఇంక అర్థ ఇజి అన్నప్ప బ్రదర్ దాదా పండుది అర్థ ఇజి TV17 ನನ್ನ ವಿಡಿಯೋಗೆ ಒಂದು ಕಮೆಂಟ್ ಹಾಕ. ಹಲೋ UK ಇದ್ದಾರೆ ಹಲೋ ಇದ್ದೀನಿ ನಾನು ಕೂಡ. ಹಲೋ UK 17 ಬ್ರೂಗು ಮದುವೆ ಮಲ್ಪರೆ ಪ್ಲ್ಯಾನ್ ಉಂಡು. ಆ 17 ಬ್ರೂಗೆ ಮದುವೆ ಮಾಡಲಿಕ್ಕೆ ಪ್ಲ್ಯಾನ್ ಇದೆ ಅಂತೆ ಅಣ್ಣಪ್ಪ ಅವ್ರದ್ದು. ಸಪೋರ್ಟ್ ಅಂತಿದ್ದಾರೆ. 17 ಬ್ರೂ ಸಣ್ಣವನಲ್ವಾ, ಅವರಿಗೆ ಇನ್ನು ಓದಬೇಕು, ಜಾಬ್ ಸಿಗಬೇಕು, ಅದೆಲ್ಲ ಆದರೆ ಮಾತ್ರ ಅವರಿಗೆ ಸ್ವಲ್ಪ ಇದು ಮತ್ತೆ ಮದುವೆ ಆಗಿ ಅಣ್ಣಪ್ಪ ಬ್ರೂ ಸೂಪರ್ ಸಪೋರ್ಟೆಡ್ ಇದ್ದಾರೆ ಅವರು. TV17 ಅವರು ಎಲ್ರಿಗೂ ಅವರಿಗೂ ಕೂಡ ನಾವು ಕೂಡ ಸಪೋರ್ಟ್ ಮಾಡಬೇಕು ತುಂಬ. ಆಗನೇ ಅವರು ಕೂಡ ಇದಾಗುತ್ತಾರೆ. ಅಣ್ಣಪ್ಪ ಅವರು ಅದಕ್ಕೆ ನಾನು ಹೇಳಿದ್ದು ಮ್ಯಾಂಗ್ಳೂರಲ್ಲಿ ಯಾವುದಾದ್ರೂ ಹುಡುಗಿ ಇದೆಯಾ ಅಂತ. ಅವರದ್ದು ಕಾಸ್ಟ್ ಬೇಕಲ್ವಾ, ಕಾಸ್ಟ್ ಇದ್ದ ಹುಡುಗಿ ಸಿಗ್ಬೇಕಲ್ವಾ. ಎಲ್ಲದು ಅರಿನಕ್ಕ ಅರ್ಥ ಆಂಡು ಮದುವೆ ಮನೆಯಲ್ಲಿ ಉಂಡವಣಿ ಜಾಣ ಅಂತಿದ್ದಾರೆ ನಮ್ಮ UK ಅವರು. ನಮಗೊಂದು ಮದುವೆ ಊಟ ಯಾರ್ದು? TV17 ಅವ್ರದ್ದು. ಇಂದು ಅಲ್ವಾ, ಇಂದು ಹೌದು. ಯಾರಾದರೂ ಅವ್ರದ್ದು ಕಾಸ್ಟ್ ಅಂತ ಇರುತ್ತಲ್ವಾ, ಅವರಿಗೆ ಒಂದು ಅವರದ್ದೇ ಕಾಸ್ಟ್ ಅಂತ ಆಗುತ್ತೆ ಅಲ್ವಾ, ಹಾಗೆ ಮದುವೆ ಮಾಡಬೇಕು. ತತ್ವಜ್ಞಾನ ಅಮೃತ ಅವರು ಬಂದರು. ಆಯ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಆಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ ತತ್ವಜ್ಞಾನ ಅಮೃತ ಅವರೇ. ನಾನು ಬರುವ ತಿಂಗಳು ಎಲ್ಲರದ್ದು ವಿಡಿಯೋ ನೋಡುವಂತ ಇದ್ದೀನಿ, ಯಾಕಂದರೆ ವೈಫೈ ಹಾಕ್ತೀನಿ. ನಾನು ಬರುವ ತಿಂಗಳಲ್ಲಿ ವೈಫೈ ಹಾಕ್ತೀನಿ, ಲೀಸ್ಟ್ ಮಾಡಿರ್ತೀನಿ ಯಾರ್ಯಾರ್ದೆಲ್ಲ ನೋಡಬೇಕು. ನೈಟ್ ಪ್ಲೇ ಮಾಡ್ತೀನಿ, ಮಾರ್ನಿಂಗ್ ಎಲ್ರಿಗೂ ಮೆಸೇಜ್ ಮಾಡ್ತೀನಿ. ಹಾಗೇನೆ ಮಾಡೋದು ನಾನು. ಇನ್ನು TV17 ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲಿ ಹೋದ್ರಿ ಅಣ್ಣಪ್ಪನ್ನ? ಎಲ್ಲಿ ಹೋದ್ರಿ? UK ಬೆಳಗಾವಿ ಎಲ್ಲಿ ಹೋದ್ರಿ? ಬೈರಿ ಪೊನ್ನು ನಾಕುಲು ಬ್ಯಾರಿ ಪೊನ್ನು ನಾಕುಲು ಉಲ್ಲೇರಾ ಅರಿನಿ ಅಕ್ಕ ಇಜ್ಜಪ್ಪ ಏರೆಗಿಯೇ ಬ್ಯಾರಿ ನಗುಲು ಬೊಡ್ಚಪ್ಪ ನಮ್ಮಕ್ಕ ಬೊಡ್ಚು ಇಜ್ಜೇರು ಮುಲ್ಪ ಇಜ್ಜೇರು ಎಂಕಲೈಟೆ ಯಾನ್ ಮುಂಬೈ ಡಿಪುನ್. ಸೂಪರ್ ಸಪೋರ್ಟಲ್ಲಿದ್ದಾರೆ TV17. ಅತ್ತೆಗೆ ಜೈ ಅಂತಿದ್ದಾರೆ. ಥ್ಯಾಂಕ್ ಯು TV17, ಥ್ಯಾಂಕ್ ಯು. ಬ್ರೂ ಮದುವೆ 17 ಬ್ರೂ ಮದುವೆ ಇದ್ದೀನಿ ಇದ್ದಾರೆ UK ಬ್ರದರ್ ಇದ್ದಾರೆ, ನಗಾಡ್ತಿದ್ದಾರೆ. ಆನಂದ್ ಪಟೇಲ್ ಅವರು, ಅಣ್ಣಪ್ಪ ಅವರು. TV17 ಅವರಿಗೆ ಈಗ ಮದುವೆ ಬೇಡ, ಅವರು ಸಣ್ಣವನು ಅವನಿಗೆ ಅಂತ. ಅವರಿಗೆ ಈಗ ಕಾಂಗ್ರ್ಯಾಚುಲೇಷನ್ 70 ಬ್ರೂ ಅಂತಿದ್ದಾರೆ ನೋಡಿ ಅಣ್ಣಪ್ಪ ಅವರು. ಅಣ್ಣಪ್ಪ ಥ್ಯಾಂಕ್ ಯು. ಮುದ್ದು ಶ್ರೀನಿವಾಸ್ ಅವರು ಬಂದರು. ಆಯ್ ಸೂಪರ್ ಅಂತಿದ್ದಾರೆ ನಮ್ಮ ಮುದ್ದು ಶ್ರೀನಿವಾಸ್ ಬ್ರದರ್ ಅವರು. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ ಮುದ್ದು ಅಣ್ಣಪ್ಪ ಅವರು ನಗಡ್ತಿದ್ದಾರೆ ನೋಡಿ. ಅಣ್ಣಪ್ಪ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. TV ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮುದ್ದು ಸೂಪರ್ ಅಂತಿದ್ದಾರೆ. ಮುದ್ದಣ್ಣ ಒಂದು ಲೈಕ್ ಕೊಡಿ. ಮುದ್ದಣ್ಣ ಕೊಟ್ಟರು. ದಾನೆಕ್ಕ ಒಣಸಾಂಡು ಕಜಿಪು ದಾದ ಬಂಡ ಸಾಂಬಾರ್. TV17 ಈತ ಮೀನ್ ಮಾರ್ಕೆಟ್ ಬೋರ್ಡು ಮುಂಬೈದ ಸೂಪರ್ ಸಪೋರ್ಟಲ್ಲಿದ್ದಾರೆ. ತತ್ವಜ್ಞಾನ ಅಮೃತ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ತತ್ವಜ್ಞಾನ ಅಮೃತ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವರು ಇದ್ದಾರೆ ನೋಡಿ. TV17 ಅವರಿದ್ದಾರೆ. ಅಣ್ಣಪ್ಪ ಬ್ರದರ್ ಇದ್ದಾರೆ. ದಾನೆಕ್ಕ ಜೋಕುಲು ಸುದ್ದಿಜ್ಜಿ ಸೌಂಡ್ ಇಜ್ಜಿ ಇತ್ತೆಲ್ಲಕ್ಕದು TV ಒಂದುಲ್ಲೇ ಹೊಟ್ಟೆ ಸಿಸ್ಟರ್ ಹೊಟ್ಟೆನಾ ಮುದ್ದು
ಮುದ್ದು ಕೊಟ್ಟೆನಾ ಹೊಟ್ಟೆನಾ? ಕೊಟ್ಟೆ, ಹೊಟ್ಟೆ ಅಲ್ಲ ಕೊಟ್ಟೆ. ಸೂಪರ್ ಸಪೋರ್ಟ್, ಸೂಪರ್ ಸಪೋರ್ಟ್, ಆನಂದ್ ಬಟ್ಟೆ ಸೂಪರ್ ಸಪೋರ್ಟ್, ಸೂಪರ್ ಸಪೋರ್ಟ್, ಸೂಪರ್ ಸಪೋರ್ಟ್. ಪಿನ್ ಕೊಡೆ ಶಿಷ್ಟ. ಓಕೆ, ಕೊಡುವ ಮುದ್ದು ಅವರೇ, ಕೊಡುವ ನಿಮಗೆ ಪಿನ್ ಕೊಡುವ. ಅತ್ತೆಗೆ ಜೈ 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 ಅಂತಿದ್ದಾರೆ. ಪ್ರೀತಿ ಕುಮಾರ್ ಸೂಪರ್ ಸಪೋರ್ಟ್. ನಾನು ನೈಟಿಗೆ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದು ನನಗೆ ತುಂಬ ಇದಾಗುತ್ತೆ, ತುಂಬ ನಿದ್ದೆ ಕಮ್ಮಿ ಆಗುತ್ತೆ. ಅದಕ್ಕೆ ಈಗ ಟ್ರೈ ಮಾಡ್ತಿದ್ದೀನಿ. ಈಗ ಬಂದರೆ ನೈಟ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ, ಇಲ್ಲಾಂದರೆ ಮಾಡ್ತೀನಿ. ಮುದ್ದು ಶ್ರೀನಿವಾಸ್ ಅವರೇ ಗಿಫ್ಟ್ ಕೊಡಿ. ಪ್ರೀತಿ ಕುಮಾರ್ ಅವರಿದ್ದಾರೆ. ಮುದ್ದಣ್ಣ ಅಣ್ಣಪ್ಪಣ್ಣ ಎಲ್ಲಿ ಹೋದ್ರಿ? ಯು ಕೆ ಅವರೇ ಗಿಫ್ಟ್ ಕೊಡಿ. ಯು ಕೆ ಇದ್ದೀರಾ? ಯು ಕೆ ಯು ಕೆ ಯು ಕೆ 3 ಸರ್ತಿ ಯು ಕೆ ಯು ಕೆ ಯು ಕೆ. ಅಣ್ಣಪ್ಪ ಅವರೇ, ಅಣ್ಣಪ್ಪ ಅವರೇ, ಅಣ್ಣಪ್ಪ ಅವರೇ ಇಲ್ಲ. ಮುದ್ದು ಅವರೇ ಪಿನ್ ಮಾಡ್ಲಿಕ್ಕೆ ಒಂದು ಎಲ್ಲಿ ಹೋದ್ರಿ ನೀವು? ಟೈಮ್ ಅನೌನ್ಸ್ ಮಾಡಿ ಆಗತ್ತೆ. ನಂದು 9:30ಗೆ ಇದೆ, ಎಲ್ಲರೂ ಜಾಯಿನ್ ಆಗಿ. ನಾನು ಕೂಡ ಇದು ನಾನು ಯಾರಿಗೆ ಅನೌನ್ಸ್ ಮಾಡಲ್ಲ ಈ ಟೈಮ್. ನಾನು ಮಾಡಿದೆ, ಇಲ್ಲಾಂದ್ರೆ ಇಲ್ಲ. ಅದಕ್ಕೆ ಟೈಮ್ ಇದ್ದಾಗ ಮಾಡಿಬಿಡ್ತೀನಿ. ಇದು ಉಂಟಲ್ವಾ, ಈ ಟೈಮ್ ಯಾರಿಗೆ ಕೊಟ್ಟಿಲ್ಲ. ನಂದು ಒರಿಜಿನಲ್ ಟೈಮ್ ಯಾವುದು ಗೊತ್ತುಂಟಾ? ಮಾರ್ನಿಂಗ್ 10:30, ನೈಟ್ 9:30 ಅಷ್ಟೇ ನಂದು ಮಾರ್ನಿಂಗ್ ಟೈಮ್. ಅಷ್ಟು ಟೈಮು ನಾನು ಅನೌನ್ಸ್ ಮಾಡ್ತೀನಿ. ಇದು ಇಲ್ಲ. ಓಕೆ, ಇದು ಮಾಡಲ್ಲ. ಇದು ಯಾಕಂದರೆ ನಾನು ಮಾಡಿದರೆ ಇಲ್ಲ ಅಂದರೆ ಇಲ್ಲ. ಹಾಗೆ ಈಗ ಸೆ ಮಾಡುವ ಅಂತ ನೋಡುವ ಅಂತ ಮಾಡಿದೆ ಹಾಗೆ ಮಾಡಿದೆ, ಇಲ್ಲದ್ರೆ ಇಲ್ಲ. TV 17 ಅತ್ತೆಗೆ ಜೈ ಜೈ ಜೈ. ಎಲ್ಲರೂ ಹೋದ್ರಾ? ಯಾರಿದು? ಮುದ್ದು ಎಲ್ಲಿ ಹೋದ್ರು? ಮುದ್ದು 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 ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ತತ್ವಜ್ಞಾನ ಅಮೃತ ಅವರು. ಕನೆಕ್ಟ್ ಆಗಿ, ಒಬ್ರಿಗೊಬ್ರು ಕನೆಕ್ಟ್ ಆಗಿ, ಗಿಫ್ಟ್ ಸಿಗುತ್ತೆ. ಅವರು ಕೊಡಿ ಇವರು ಕೊಡಿ ಅನ್ಬೇಡಿ, ನೀವು ಕೂಡ ಕನೆಕ್ಟ್ ಆಗಿ. ಅಣ್ಣಪ್ಪ ವರ್ಷಗಳು ಅವರಿಗೆ ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಹೇಳಿ ಸಿಸ್ಟರ್. ಅಣ್ಣಪ್ಪ ಬ್ರದರ್ ನೋಡಿ, ಗಿಫ್ಟ್ ರಿಟರ್ನ್ ಕೊಡಿ ಮುದ್ದು ಅವರಿಗೆ. ವಕೀಲರು ಬಂದರು. ಎಲ್ಲಿದ್ದಾರೆ ವಕೀಲರು? ಮುದ್ದು ಶ್ರೀನಿವಾಸ್ ಅವರ? ಯಾರು ವಕೀಲರು? ಯು ಕೆ ವಕೀಲರು ಯಾರು? ಮುದ್ದು ಅಣ್ಣನ? ಅದಕ್ಕೆ ಹೋಗಿದೆ ಸಿಸ್ಟರ್. ನೋಡಿ ಅಣ್ಣಪ್ಪ ಅವರಿಗೆ ರಿಟರ್ನ್ ಕೊಡಲಿಕ್ಕೆ ಹೇಳಿ. ಅಣ್ಣಪ್ಪ ಅವರೇ ಇದ್ದೀರಾ? ಪ್ಲೀಸ್ ರಿಟರ್ನ್ ಕೊಡಿ. ಮುದ್ದು ಶ್ರೀನಿವಾಸ್ ಗಿಫ್ಟ್ ಕೊಡಿ ಪ್ರೀತಿ ಕುಮಾರ್ ಅವರಿಗೆ ಅಂತೆ. ಯಾರು ಯು ಕೆ ವಕೀಲರು? ಯು ಕೆ ಬ್ರದರ್ ಏನು ಸೈಲೆಂಟ್ ಆಗಬೇಡಿ. ಮತ್ತೆ ಬರ್ತೀನಿ ಅತ್ತೆ, ಮತ್ತೆ ಬರ್ತೀನಿ. ಓಕೆ ಓಕೆ ಓಕೆ. TV 17 ಅವರೇ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ನಿಮಗೆ. ಮಾಡಿದ್ರಲ್ವ ಇಷ್ಟು ಸಪೋರ್ಟು, ಥ್ಯಾಂಕ್ ಯು ಸೋ ಮಚ್. ಬಿಸಿ ಇದ್ದೀರಾ? ಓಕೆ. ನನ್ನವರು ವಸಂತ ಸಿಸ್ಟರ್. ನನ್ನ ಹೆಸರು ವಸಂತ ಸಿಸ್ಟರ್. ಹೌದಾ ವಸಂತ ಸಿಸ್ಟರ್. ಮುದ್ದು ಅಂತ ಇದೆ. ಥ್ಯಾಂಕ್ ಯು. ಯು ಕೆ ಹೊಲದಕ್ಕ ಆದೀನಿ. ಹೊಲ ಕಡೆ ಇದ್ದೀರಾ? ಹೌದಾ, ಕೆಲಸ ಇದೆ ಅಲ್ವಾ ಹೊಲದಲ್ಲಿ? ಬಿಸಿಲಲ್ವಾ ತುಂಬ? ಹೊಲದಲ್ಲಿ ಏನೇನಿದೆ ಯು ಕೆ ಅವರೇ ನಿಮ್ಮದು? ಟೊಮೆಟೊ ಇದೆಯಾ? ಏನಿಲ್ಲದೆ ನಿಮಗೆ? ನೀವು ರೈತರಲ್ವಾ? ನಾವು ಕೂಡ ರೈತರೇ, ಆದರೆ ಒಂದೇ ಸರ್ತಿ ಮಾಡೋದು ಹೊಲದಲ್ಲಿ. ಅಕ್ಕಿದ್ದು ಭತ್ತ ಮಾಡ್ತೀವಿ ನಾವು, ಮತ್ತೇನು ಮಾಡಲ್ಲ. ಗೋಧಿ ಜೋಳ ಕಡಲೆ. ಅಷ್ಟು ಮಾಡ್ತೀರಾ? ಗೋಧಿ ಜೋಳ ಕಡಲೆ. ನಿಮಗೆ ಕಡಲೆ ಎಲ್ಲ ಹೊರಗಿನಿಂದ ತರುವಂತೇನೇ ಇಲ್ಲ. ಜೋಳ ಇದೆ, ಗೋಧಿನೂ ಇದೆ. ಚಪಾತಿ ಮಾಡಿ ತಿನ್ನೋದು ಅಲ್ವಾ? ನಿಮ್ಮದು ಹೆಲ್ದಿ ರೂಟೀನ್. ನಿಮ್ಮದು ಯಾವಾಗಲೂ ಹೆಲ್ದಿ ಫುಡ್. ನಿಮ್ಮ ಕಡೆ ತುಂಬ ಚೆನ್ನಾಗಿರುತ್ತೆ. ಹೆಸರು ಕಾಳಿನ ಪಲ್ಯ ಮತ್ತು ಯಾವುದು ಜೋಳದ ರೊಟ್ಟಿ. ಒಂದು ಸಾರಿ ತಿಂದಿದ್ದೀನಿ ನಾನು ಕೂಡ. ಜೋಳದ ರೊಟ್ಟಿ, ಹೆಸರು ಕಾಳಿನ ಪಲ್ಯ ತುಂಬ ಟೇಸ್ಟಾಗಿರುತ್ತೆ. ತುಂಬ ಅಂದರೆ ತುಂಬ.
ತತ್ವಜ್ಞಾನ ಅಮೃತ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನನ್ನ ಹಸ್ಬೆಂಡ್ ಎಲ್ಲಿ ಹೋದ್ರಾ ಏನ. ಐಡಲ್ ಬಂದು ಸಪೋರ್ಟ್ ಮಾಡಿ. ನಮ್ಮ ತಮ್ಮ ಹೋದ 17 ತಮ್ಮ. ಮುದ್ದು ಎಲ್ಲಿದ್ದೀರಿ ನೀವು? ಮುದ್ದು ವಸಂತ ಸಿಸ್ಟರ್ ಎಲ್ಲಿದ್ದೀರಿ? ಗಿಫ್ಟ್ ಕೊಡಿ. LM ಅವರು ಹಾಯ್ ಸಿಸ್ಟರ್, ಹಾಯ್ ವೆಲ್ಕಮ್ ಸಿಸ್ಟರ್. ಬೆಳಿಗ್ಗೆ ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು, ತುಂಬ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು, ನನಗೆ ಸರಿಯಾಗಿ ಮಾಡಲಿಕ್ಕೇ ಆಗಿಲ್ಲ. ಗುಡ್ ಈವ್ನಿಂಗ್ ಸಿಸ್ಟರ್, ಗುಡ್ ಈವ್ನಿಂಗ್. LM ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ನೋಡಿ ತತ್ವಜ್ಞಾನ ಅಮೃತ ಅವರಿದ್ದಾರೆ, ಪ್ರೀತಿ ಅವರಿದ್ದಾರೆ. TV 17 ಅವರಿಗೆ ರಿಟರ್ನ್ ಗಿಫ್ಟ್ ಕೊಡಲಿಕ್ಕೆ ಹೇಳಿ. TV 17 ಅವರು ಹೋದ್ರೆ TV 17 ಇದ್ದೀರಾ? ರಿಟರ್ನ್ ಗಿಫ್ಟ್ ಕೊಡಿ ನಮ್ಮ ಮುದ್ದು ಅವರಿಗೆ. ತತ್ವಜ್ಞಾನ ಅಮೃತ ಹಾಯ್ ಅಂತಿದ್ದಾರೆ. UK ಬೆಳಗಾವಿಯವರು. ಲೈಕ್ ಡನ್ ಸಿಸ್ಟರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ LM ಅವರೇ, ಥ್ಯಾಂಕ್ ಯು. ನನ್ನ ಮಕ್ಕಳು TV ನೋಡ್ತಾ ಇದ್ದಾರೆ. ನ್ಯೂ ಮೆಂಬರ್ ಕನೆಕ್ಟ್ ಆಗಿ ನೋಡಿ. LM ಅವರಿದ್ದಾರೆ ನೋಡಿ, ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಅವರು ಕೂಡ ರಿಟರ್ನ್ ಕೊಡ್ತಾರೆ. TV 17 ಅವರು ಹೋದರು, ಮತ್ತೆ ಬರ್ತಾರೆ, ಬಂದರೆ ಬರ್ಬೋದು, ನೋಡುವ. ಕೊಡ್ತಾರೆ ಅವರು. ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ, ಗಿಫ್ಟ್ ಕೊಡ್ತೀನಿ ಅಂತಿದ್ದಾರೆ ನೋಡಿ. ತತ್ವಜ್ಞಾನ ಅಮೃತ ಅವರಿದ್ದಾರೆ ನೋಡಿ, ಅವರಿಗೆ ಎಲ್ಲ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ ಅವರು ಕೂಡ ಕೊಡ್ತಾರೆ. ಒಬ್ರಿಗೊಬ್ರು ಕನೆಕ್ಟ್ ಆಗಿ 1K ಆಗಿ, ಎಲ್ಲರೂ ಬೇಗನೆ 1K ಆಗಲಿ ಎಲ್ರಿಗೂ. ಮತ್ತೆ ವಾಚ್ ಅವರ್ ಮಾಡ್ಬೋದು ನನ್ನಾಗೆ, ಲೈವ್ ಮಾಡಿಕೊಂಡು ಸ್ವಲ್ಪ ಆದರೂ ವಾಚ್ ಅವರ್. ಇದಕ್ಕೆ ಹಿಂದೆ ಹೋಗುವಂತೆ ಇಲ್ಲ, ಸ್ವಲ್ಪ ವಾಚ್ ಅವರ್ ವಿಡಿಯೋ ಕಡೆಗೆ ಗಮನ ಕೊಟ್ಟರೆ ಆಯಿತು. 399 ಡನ್. LM ಬ್ಲಾಗ್ 6 ಅಂತಿದ್ದಾರೆ ನೋಡಿ. LM ಅವರೇ ನಿಮಗೆ ಡನ್ ಅಂತೆ. 339 ಅಂತೆ ನೋಡಿ. ಅವರಿಗೆ ಕೊಡಿ ಆಯಿತಾ, ಪ್ರೀತಿ ಅವರಿಗೆ ಕೊಡಿ. LM ಅವರೇ ಕಾಫಿ ಐತೆ ಸಿಸ್ಟರ್, ಕಾಫಿ ಕುಡಿಯಲ್ಲ ನಾನು. ಓಕೆ ಬಾಯ್ ಎಲ್ರಿಗೂ ಅಂತಿದ್ದಾರೆ UK ಅವರು. ರಿತಿಕಾ ಹೆಲೋ, ಅವರ್ ಯು? ಐ ಆಮ್ ಫೈನ್, ಆಪ್ ಕೈಸಾ ಹೋ? ರಿತಿಕಾ ಸೂಪರ್ ಸಕ್ಸಸ್ಫುಲ್. ಥ್ಯಾಂಕ್ ಯು ರಿತಿಕಾ ಅವರೇ, ಥ್ಯಾಂಕ್ ಯು. ರಿತಿಕಾ ಪ್ಲೀಸ್ ಲೈಕ್, ಗಿವ್ ಮಿ ಲೈಕ್, ವಂಡರ್ಫುಲ್, ಥ್ಯಾಂಕ್ ಯು ಸೋ ಮಚ್. ಮುದ್ದು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ರಿತಿಕಾ ಪ್ಲೀಸ್ ಲೈಕ್, ಬ್ಯೂಟಿಫುಲ್, ಥ್ಯಾಂಕ್ ಯು ರಿತಿಕಾ ಅವರೇ, ಥ್ಯಾಂಕ್ ಯು ಸೋ ಮಚ್. ನಾವು ಸಬ್ ಮಾಡಿದ್ದೀನಿ ಸಿಸ್ಟರ್, ನೀವು ಮಾಡಿದ್ದೀರಾ? ಪ್ರೀತಿ ಅವರಿಗೆ ಸಮಥಿಂಗ್ ಪ್ಲೀಸ್ ಲೈಕ್, ಗಿವ್ ಮೀ. ಸೂಪರ್, ಥ್ಯಾಂಕ್ ಯು. ಬ್ಲೂ ಚಾಹಿಯೆ ಆಪ್ಕೋ? ಹಿಂದಿಯಾ ಕನ್ನಡ? ಹ್ಞೂ ಸಿಸ್ಟರ್ ಮಾಡಿದ್ದೀನಿ. ಓಕೆ ಮಾಡಿದ್ರಲ್ವಾ? ಅವರು ಮಾಡಿದ್ರು, ಅದಕ್ಕೆ ಅಂದಿದ್ದು. ನೇಚರ್ ಕಿಂಗ್ ID. ನೇಚರ್ ಕಿಂಗ್ ಐಡಿಯಾ? ಓಕೆ. ಹೌದಾ, ನಂಗೆ ಗೊತ್ತಾಗಿಲ್ಲ. ಅವರೇ ನಿನ್ನೆ ಸಂಜೆ ಗಿಫ್ಟ್ ಮಾಡಿದೆ, ರಿಟರ್ನ್ ಕೊಟ್ಟಿಲ್ಲ. ತತ್ವ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ನಿನ್ನೆ ಸಂಜೆ. ಮುದ್ದು ಅವರು ಕೊಟ್ಟಿಲ್ಲ ಅಂತೆ, ನೀವು ನೋಡಿ. ಮುದ್ದು ಶ್ರೀನಿವಾಸ್ ಅವರು ಹಾಯ್ ಅಂತಿದ್ದಾರೆ, ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನಿನ್ನೆ ಕೊಟ್ಟಿದ್ದಾರಂತೆ ಗಿಫ್ಟ್ ನೋಡಿ, ಕೊಟ್ಟಿಲ್ಲ ಅಂತೆ ನೀವು. ಯಾರು ಕೊಟ್ಟಿಲ್ಲ? ಬಂದರು ಜ್ಯೂಸ್ ತಂದರು. ರಿತಿಕಾ ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿ ಕಮೆಂಟ್ ಮಾಡಿದ್ದೀನಿ ಸಿಸ್ಟರ್. ಓಕೆ ಮಾಡಿದ್ರಲ್ವಾ? ಓಕೆ ಕೊಟ್ರಲ್ವಾ? ಸಾಕು. ಮುದ್ದು ನನ್ನ ಹೆಸರು ವಸಂತ ಅವರಿಗೆ ಗಿಫ್ಟ್ ಕೊಟ್ಟಿಲ್ಲ ಅಲ್ವಾ? ಅವರಿಗೆ ತತ್ವಜ್ಞಾನ ಅಮೃತ ಅವರಿಗೆ ಕೊಟ್ಟಿದ್ದಾರಂತೆ. ನನ್ನ ಹೆಸರು ರಿತಿಕಾ. ಎಂಥದ್ದು? ಓಹೋ ಥ್ಯಾಂಕ್ ಯು. ಮೊಬೈಲ್ ಕೊಡಲಿ. ರಿತಿಕಾ ಕನ್ನಡ. ಐಸ್ ಕ್ರೀಮ್ ಜ್ಯೂಸ್ ಬರಲಿ. ಮೊಕ್ಕ ಬರೋಣ, ಜ್ಯೂಸ್ ಬರ್ತೀನಿ. ಐಸ್ ಕ್ರೀಮ್ చాలా ఉంటాయి. ఐస్ క్రీమ్ బోర్డ్ అన్న జ్యూస్ పర ఒక పొట్టుకున్నా
ಅವು ಕೊನತ್ಕೊಲ್ಲ 10 ರೂಪಾಯಿ ನವೆ ಉಂಡು ಊರ ಕೊನೆ ಅಸ್ ಬೋರ್ಡನ್ನ ಜ್ಯೂಸ್ ಬರ್ತದೆ ಜ್ಯೂಸ್ ಬರ್ತದೆ ಫಸ್ಟ್ ಐಸ್ ಕ್ರೀಮ್ ನಾ ಒಂದು ಬೆಗಸಲೆ ತುಂಬ ಕೂರ್ತು ಮೂಲು ಮೂಲು ಎತ್ತು ಬೆಗಸಲೆ ಬಾಳೆ ಪಲ್ಯ 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 ಅಲ್ಮೆ ಈಗ ಬಾಳೆ ಮತ್ತೆ ನಿನ್ನೆ ಇಲ್ಲ ಭಾರಿ ಆಗ್ತಿರುತ್ತೆ ಅಲ್ಲಿ ಹೋಲಾಡಲ್ಲ ಟ್ಯೂಷನ್ ಕ್ಲಾಸ್ ಉಂಟು ಕೊಡಿ ನಿಗರೆ ಈತ ಮೋಕೆಡೆ ಗೊತ್ತದ ನಿಗರೆ ನಸಿ ಅದೇ ಅವನು ಎಲ್ಲಿ ಬೋಡೆ ಜೋಕಿಲ್ಲ ತಾನು ಕೊಡ್ತಾ ಇದ್ದೆ ಬುಲನ್ ಬರಲಿ ಆರಾಮ ಬೇಗ ಅಂದು ಥ್ಯಾಂಕ್ ಯು ಬ್ಲೂ ಕೊಡಿ ಸಿಸ್ಟರ್ ಓಕೆ ಕೊಡುವ ನೀವು ವಸಂತ ಅವರೇ ನೀವು ಕೇಳ್ತೀರಾ ಮುಂಚೆನೆ ಕೊಟ್ಟಿದ್ದೀನಿ ನಾನು ಬ್ಲೂ ಕೊಟ್ಟೆ ಬ್ಲೂ ಕೊಟ್ಟೆ ಪ್ಲೀಸ್ ಗಿಫ್ಟ್ ಕೊಟ್ಟು ವಾಪಸ್ ತಗೋಬೇಡಿ ಫ್ರೆಂಡ್ಸ್ ಅಂತಿದ್ದಾರೆ ನೋಡಿ ಬ್ಲೂ ಕೊಟ್ಟೆ ರಿತಿಕಾ ಅವರೇ ನಿಮಗೆ ಬ್ಲೂ ಕೊಟ್ಟೆ ಬ್ಲೂ ಕೊಟ್ಟೆ ಗ್ಯಾಸ್ ತಡೆ ಬೋದು ಬರ್ತಾರೆ ಥ್ಯಾಂಕ್ ಯು ಮುದ್ದು ಅವರು ಥ್ಯಾಂಕ್ ಯು ಸೋ ಮಚ್ ಓಯ್ ಗ್ಯಾಸ್ ತಡೆ ಬೋದು ಬರ್ತಾರಾ ಗ್ಯಾಸ್ ಖಾಲಿ ಅಲ್ಪರು ಚೂರು ಮೊಬೈಲ್ ಕೊರ್ಲೆ ಈರು ಅಂಗಡಿ ಹೋಯ್ಬೇಕಾ ಖಾಲಿ ಅಂಡ ನೈಸ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮೊಬೈಲ್ ಕೊರ್ಲಿ ಚೂರು ಸೂಪರ್ ಸಿಸ್ಟರ್ ಅಂತಿದ್ದಾರೆ ಥ್ಯಾಂಕ್ ಯು ರಿತಿಕಾ ಅವರೇ ಅವು ದೆತಿ ಓಡು ಓಲ್ ದಿ ಮುಂದೆ ಗೊತ್ತಾಗಿದ್ದು ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ರಿತಿಕಾ ಅವರು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಷ್ಟು ಜನ ಇದ್ದಾರೆ ಅಂತ ತೋರ್ತಾ ಇಲ್ಲ ನೋಡಿ ಎಂಚಿನ ಮಾರ ಇರೆಗ ವಸಂತ ಅಂತ ಮುದ್ದು ಕೃಷ್ಣ ಚಾನಲ್ ಅವರು ಲೈವ್ಗೆ ಎಲ್ಲ ಹೋಗಿ ಸಪೋರ್ಟ್ ಮಾಡಿ ಅವರೇ ಟೈಮಿಂಗ್ ಹೇಳ್ತಾರೆ ಅವರ ಲೆವೆಲ್ ಯಾರು ಬರುವುದಿಲ್ಲ ಪಾಪ ಹೊಸದಾಗಿ ಲೈವ್ ಸ್ಟಾರ್ಟ್ ಮಾಡಿದ್ದಾರೆ ಹೌದಾ ಪ್ರೀತಿ ಸಿಸ್ಟರ್ ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ ಹೌದಾ ಮುದ್ದು ಅವರೇ ಎಷ್ಟು ಯಾವಾಗ ಟೈಮ್ ಅವ್ರದ್ದು ಎಷ್ಟು ಟೈಮ್ಗೆ ರಿತಿಕಾ ಅವರೇ ಅವ್ರದ್ದು ಎಷ್ಟು ಯಾವ ಟೈಮು ಮುದ್ದು ಅವ್ರದ್ದು ಟೈಮ್ ಎಷ್ಟು ಅಂತ ಗೊತ್ತಾ ನನಗೆ ಗೊತ್ತಿಲ್ಲ ಮುದ್ದು ಅವರು ಖಂಡಿತ ನಾನು ಜಾಯಿನ್ ಆಗ್ತೀನಿ ಅವರಿಗೆ ಐಡಲ್ ಇದ್ದಾರೆ ಬಂದು ಸಪೋರ್ಟ್ ಮಾಡಿ ಬೇರೆ ಯಾರಿಗೂ ಥ್ಯಾಂಕ್ ಯು ಮುದ್ದು ಹಲೋ ಸಿಸ್ಟರ್ ನಾಳೆ 12:30ಕ್ಕೆ ಬನ್ನಿ 12:30ರಿಂದ ಎಷ್ಟು ಗಂಟೆ ತನಕ ಇರುತ್ತೆ ನಂದು 1:30 ತನಕ ಇರುತ್ತೆ 10:30ಯಿಂದ ಮುದ್ದು ಅವರೇ ನಿಮ್ದು ಎಷ್ಟು ಗಂಟೆ ತನಕ ಇರುತ್ತೆ ಮಧ್ಯಾಹ್ನ ನಂತರ ಎಷ್ಟೊತ್ತಿಗೆ ಇರುತ್ತೆ ಮುದ್ದು ಅವರೇ ಮಧ್ಯಾಹ್ನ ನಂತರ ಇರುತ್ತಾ ರಾಧೆ ಅಂತಿದ್ದಾರೆ ನಮ್ಮ ಸಿಸ್ಟರ್
ಥ್ಯಾಂಕ್ ಯು ಸೋ ಮಚ್. ರಾಮ್ ರಾಮ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆದಮೇಲೆ ಬನ್ನಿ ಸಿಸ್ಟರ್, 1 ಗಂಟೆ ಮೇಲೆ ನೆತ್ತಿ ನಾನು ಬಂದು ಹತ್ತಿಗೆಲ್ಲ ಫ್ರೆಂಡ್ನ ಕರ್ಕೊಂಡು ಬನ್ನಿ. ಹಾಂ, 1 ಗಂಟೆ ಮೇಲೆ ಇರ್ತೀರಲ್ವಾ? ಓಕೆ, ಬರ್ತೀನಿ. 1 ಗಂಟೆ ಮೇಲೆ ಇದ್ದರೆ ಖಂಡಿತ ಬರ್ತೀನಿ, ಜಾಯಿನ್ ಆಗ್ತೀನಿ. ಆಯಿತಾ? ಖಂಡಿತವಾಗಿ ಜಾಯಿನ್ ಆಗ್ತೀನಿ. ಮುದ್ದು ಶ್ರೀನಿವಾಸ್ ಅವರೇ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ಪ್ರೀತಿ ಅವರು, ಮುದ್ದು ಶ್ರೀನಿವಾಸ್ ಅವರೇ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ಪ್ರೀತಿ ಅವರು, ಪ್ರೀತಿ ಅವರಿಗೆ ರಿಟರ್ನ್ ಮಾಡಿ ಆಯ್ತಾ? ಮುದ್ದು ಶ್ರೀನಿವಾಸ್ ಅವರೇ, ಗಂಟೆಗೆ. ಓಕೆ ಮುದ್ದು, ಇದಾದಮೇಲೆ ಬನ್ನಿ ಸಿಸ್ಟರ್, ನಾನು 1 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ. ಓಕೆ ನಂದಾದ್ಮೇಲೆ ಬರ್ತೀನಿ. ಖಂಡಿತ ನಿಮಗೆ ಸಪೋರ್ಟ್ ಮಾಡ್ತೀನಿ. ನನಗೆ ಸಪೋರ್ಟ್ ಮಾಡಿದೆ ಎಲ್ರಿಗೂ ನಾನು ಸಪೋರ್ಟ್ ಮಾಡ್ತೀನಿ. ಇದಾದಮೇಲೆ 1 ಗಂಟೆಗೆ ಯಾವಾಗ? ಇದಾದ್ಮೇಲೆ ಯಾವಾಗ ವಸಂತ ಅವರೇ? ಸಕ್ಸಸ್ಫುಲ್. ಥ್ಯಾಂಕ್ ಯು ರಿತಿಕಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಖಂಡಿತ ಬರ್ತೀನಿ. ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಮಥಿಂಗ್ ಅಂತಿದ್ದಾರೆ. ಥ್ಯಾಂಕ್ ಯು ಕ್ಯಾನ್ ಸಪೋರ್ಟ್ ಅಲ್ಲಿದೆ UK ಅವರು. ಸ್ವಲ್ಪ ಪ್ರಾಬ್ಲಮ್ ಇದೆ, ಇವಾಗ ಹೋದ್ರೆ ನಿಮ್ಮ ಲೈವ್ ಕಟ್ ಆಗುತ್ತೆ. ಯಾಕೆ ನೀವು ಹೋದ್ರೆ ಯಾಕೆ ಕಟ್ ಆಗುತ್ತೆ ಮುದ್ದು ಅವರೇ? ಯಾಕೆ ಕಟ್ ಆಗುತ್ತೆ? ಏನಂತ ಅರ್ಥ ಆಗಿಲ್ಲ. ಅವ್ರು ಏನು ಅಂದಿದಾರಂತ ನನಗೆ ಅರ್ಥನೇ ಆಗ್ತಿಲ್ಲ. ಶಿಸ್ ಅವ್ರು ಏನು ಅಂತಿದ್ದಾರಂತ ನನಗೆ ಅರ್ಥ ಆಗ್ತಿಲ್ಲ. ನೇಚರ್ ಅವರೇ, ಇವಾಗ ಹೋದ್ರೆ ಕಟ್ ಆಗುತ್ತೆ ಅಂತಾರೆ ಏನು? ಹಾಗೆ ನಾಳೆ ನಿಮ್ಮ ಸಿಸ್ಟರ್ ನಾಳೆ ಇದಾದಮೇಲೆ ನಿಮ್ಮ ಲೈವ್ ಆದಮೇಲೆ 10 ನಿಮಿಷ 20 ನಿಮಿಷ ಬಿಟ್ಟು ಬನ್ನಿ. ಎಷ್ಟೊತ್ತಿಗೆ ಮುಗಿಯುತ್ತೆ ಸಿಸ್ಟರ್? ನನ್ನ 1:30ಗೆ ಮುಗಿಯುತ್ತೆ. 1:30ಗೆ ಮುಗಿಯುತ್ತೆ ನಂದು. 1:30ಗೆ ಮುಗಿಯುತ್ತೆ. 1:30ಗೆ. ಮುಗಿಯುತ್ತೆ ನಂದು. ಇದು ನಾನು ಮ್ಯೂಟ್ ಮಾಡೋದು, ಆದರೆ ಇವತ್ತು ಮಾಡಿದೆ, ನಾನು ಮ್ಯೂಟ್ ಮಾಡಿಲ್ಲ. ಒಂದೂವರೆಗೆ ಆಗುತ್ತೆ ನಂದು. ರಿತಿಕಾ ಅವರು ಯಾರು ಗಿಫ್ಟ್ ಕೊಟ್ಟಿದ್ದಾರೆ ಅಂತ, ಆ ಗಿಫ್ಟ್ ಅನ್ನು ಕೊಡಕ್ಕೆ ಆಮೇಲೆ ಕೊಡ್ತೀನಿ ಅನ್ನೋದನ್ನು ಆ ಥರ ಹೇಳ್ತಿದ್ದಾರೆ. ಯಾರದು? ಹಾಂ, ಆಯುರ್ವೇದಿಕ್ ಅವರಿಗೆ ರಿಟರ್ನ್ ಕೊಟ್ಟು ಕೇಳಿದ್ದು ಬೇಜಾರಾಯಿತು. ಯಾರದು ಆಯುರ್ವೇದಿಕ್? ಯಾರದು ಆಯುರ್ವೇದಿಕ್? ನಂಗೆ ಗೊತ್ತಾಗಿಲ್ಲ. ನೀವು ಅಂತಿದ್ದೀರಾ, ನೀವು ನಿಮ್ದು 20 ನಿಮಿಷ ಆದಮೇಲೆ ಮಾಡಿ ಬನ್ನಿ ಅಂತ. ನೀವು ಮುದ್ದು ಅವರೇ, ನೀವು ಎಷ್ಟು ಗಂಟೆ ತನಕ ಇರ್ತೀರಿ? ನೀವು ಎಷ್ಟು ಗಂಟೆ ತನಕ ಇರ್ತೀರಿ? ನಿಮ್ಮದು 2:30 ತನಕ ಇರ್ತೀರಾ? ರಿಟರ್ನ್ ಕೇಳಿದಕ್ಕೆ ಎಂತಕ್ಕೆ ಬೇಜಾರಾಗಬೇಕು? ನಮ್ಮ ಗಿಫ್ಟು ನಾವು ಕೇಳುದಲ್ವ ವಾಪಸ್ಸು. ಮುದ್ದು ಅವರೇ, ನಿಮಗೇನು ಬೇಜಾರಾಗುತ್ತೆ? ಅವರಿಗೆ ರಿಟರ್ನ್ ಮಾಡಿದ್ದೀರಿ ಅಲ್ವಾ ಅಂತ.
2ವರೆಗೆ ಇರ್ತೀನಿ ಸಿಸ್ಟರ್. ಓಕೆ, ನಾನು ಬರ್ತೀನಿ ಆಯಿತಾ. ನಾನು 1ವರೆಗೆ ಆದರೆ 10 ನಿಮಿಷ ಬಿಟ್ಟರೆ ಸಾಕು, ಇನ್ನೇನು ಆಗಲ್ಲ. 5-10 ನಿಮಿಷದಲ್ಲಿ ಮತ್ತೆ ಬರ್ಬೋದು. ಓಕೆ, 2ವರೆಗೆ ಇರ್ತೀರಲ್ವ, ಖಂಡಿತ ಜಾಯ್ನ್ ಆಗಿ ಸಪೋರ್ಟ್ ಮಾಡ್ತೀನಿ ಆಯಿತಾ ಮುದ್ದು ಅವರೇ. ಖಂಡಿತ ಬರ್ತೀನಿ ಆಯಿತಾ. ಒಂದು 10 ನಿಮಿಷ ಹೆಚ್ಚು ಕಮ್ಮಿ ಬಿಟ್ಟು ಬರ್ಬೋದಂತೆ, ಏನಾಗಲ್ಲ. 1ವರೆಗೆ ನಾನು ಆಫ್ ಮಾಡ್ತೀನಿ, ಮತ್ತೆ ಬರ್ತೀನಿ. ನಮಗೆ ಸಪೋರ್ಟ್ ಮಾಡ್ತೀರಲ್ವ, ನಾವು ಕೂಡ ಮಾಡಬೇಕಲ್ವಾ. ಓಕೆ, ಖಂಡಿತ ನಿಮಗೆ ಬಂದು ಸಪೋರ್ಟ್ ಮಾಡ್ತೀನಿ ಆಯಿತಾ. ನನಗೆ ಸಿಗಲ್ಲ ಅಂದರು ನನಗೊಂದು ಮೆಸೇಜ್ ಹಾಕಿ ಮುದ್ದು ಅವರೇ ಪ್ಲೀಸ್. ನನಗೆ ಒಂದು ಮೆಸೇಜ್ ಹಾಕ್ತೀರಾ? ತತ್ವಜ್ಞಾನ ಅಮೃತ ಅವರು ಐಸಿ ಸಾಯ್, ವೆಲ್ಕಮ್. ಓಕೆ, ಕರ್ಕೊಂಡು ಬರುವ, ಎಲ್ಲರನ್ನು ಕರ್ಕೊಂಡು ಬರುವ. ಅವ್ರು ಸಿಕ್ಕಿದ್ರೆ ಕರ್ಕೊಂಡು ಬರ್ಬೋದು, ಇಲ್ಲಾಂದರೆ ನಾನು ನನ್ನ ಲೈವ್ಗೆ ಬರ್ತಾರಲ್ವ ಆಗ ಅಂತೀನಿ ಮುದ್ದು ಅವ್ರದ್ದು ಇದೆ, ಎಲ್ಲರೂ ಜಾಯ್ನ್ ಆಗಿ ಅಂತೀನಿ ಆಯಿತಾ. ಕರ್ಕೊಂಡು ಬರ್ತೀನಿ, ಖಂಡಿತವಾಗಿಯೂ ನಿಮ್ಮ ಲೈವ್ಗೆ ಜಾಯ್ನ್ ಆಗಲಿಕ್ಕೆ ಇದು ಮಾಡ್ತೀನಿ ನಾನು. ನಾರಾಯಣ ಗೋವಿಂದ ರಾಮ ಅಂತಿದ್ದಾರೆ. ಹಾಕ್ತೀನಿ ಸಿಸ್ಟರ್, ಮೆಸೇಜ್ ಹಾಕಿ. ಡಿ ಕಿಚನ್ ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ಡಿ ಕಿಚನ್. ಋತಿಕಾ ಮಾಧವ ಅಂತಿದ್ದಾರೆ. ಡಿ ಕಿಚನ್ ನೈಸ್ ಅಂತಿದ್ದಾರೆ. ಮುದ್ದು ಅವರೇ, ನಾವು ಅಲ್ಲ ಇನ್ನೊಬ್ರು ಕೂಡ ಬೆಳಿಬೇಕಲ್ವಾ, ಅದು ನಮ್ಮ ಇದು. ನಂದು ಯಾವ ವಿಡಿಯೋಗೆ ಹಾಕಬೇಡಿ, ನಿನ್ನೆ ಹಾಕಿದ್ದೀನಲ್ವಾ, ರೀಸೆಂಟ್ ಹಾಕಿದ್ದೀನಲ್ವಾ, ಅದಕ್ಕೆ ಹಾಕಿ ಆಯ್ತಾ. ಸಾರಾ ಬ್ಯೂಟಿ ಅವರು ಬಂದರು. ಆಯ್ ಸಿಸ್ಟರ್, ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ ಆಯಿತಾ. ತತ್ವಜ್ಞಾನ ಅಮೃತ ಕಮೆಂಟ್ ಆಲ್ ಫ್ರೆಂಡ್ಸ್, ರಿಟರ್ನ್ ಗಿಫ್ಟ್ ಕೊಡ್ತೀನಿ ಅಂತಿದ್ದಾರೆ. ನೈಸ್ ಅಂತಿದ್ದಾರೆ. ಸಾರಾ ಬ್ಯೂಟಿ ಲೈಕ್ ಡನ್ ಅಂತಿದ್ದಾರೆ. ಡಿ ಕಿಚನ್ ನೈಸ್ ಅಂತಿದ್ದಾರೆ. डी किचन सिस ब्लू दे दिया मेरे को आज। सिस आपका वीडियो पूरा देख के आ गई, देख लिया आपका वो एक वीडियो, डी किचन दीदी का वीडियो। नाइस थैंक यू सो मच। ವಾಚ್ ಅವರ್ ಆಗುವ ತನಕ ಸ್ವಲ್ಪ ಟೆನ್ಷನ್. 1K ಆದರೂ ಆಗಿದೆ ನಂದು. ಸಾರಾ ಬ್ಯೂಟಿ ಹಾಯ್ ಅಂತಿದ್ದಾರೆ. ಹಾಯ್. ಡಿ ಕಿಚನ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ ರಿತಿಕಾ ಅವರು. ಡಿ ಕಿಚನ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ರಿತಿಕಾ ಅವರಿಗೆ. ಸಾರಾ ಬ್ಯೂಟಿ ಅವರು ಥ್ಯಾಂಕ್ ಯು ಸೋ ಮಚ್. ಏನದಕ್ಕೆ ಹೇಳ್ದಿದ್ದಾರಿಯೇ ಥ್ಯಾಂಕ್ ಯು ಸೋ ಮಚ್. ಸರ್ವಮಂಗಲಂ ಅಂತಿದ್ದಾರೆ. ಸರ್ವೇಗ ಅಂತಿದ್ದಾರೆ. ಪಿನ್ ಐ ಡಿ ಇದ್ದೀರಾ ಮುದ್ದು ವಸಂತ ಅವರೇ? ನೋಡಿ ಇದ್ದೀರಾ ನೀವು? ಎಲ್ಲೋ ಹುಡುಕಿದೆ ಇಲ್ಲ ದೇವರು, ಕಲ್ಲು ಮುಳ್ಳಿನ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಿದ ದಿನ ನಮ್ಮೊಳಗೆ. ಡಿ ಕಿಚನ್ ರಿತಿಕಾ ರಿಟರ್ನ್ ಡನ್. ಸಾರಾ ಪಿನ್ ಐ ಡಿ ಇದ್ದೀರಾ? ನೋಡಿ ನಿಮಗೆ ಗಿಫ್ಟ್ ಸಿಗುತ್ತೆ ಇದ್ದೀರಾ ಅಂದರೆ. ಈಗ ತನಕ ಇದ್ರು ಅವರು, ಹೋದ್ರೆ ಏನೋ ಗೊತ್ತಿಲ್ಲ.
ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೈಸ್ ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಡಿ ಡಿ ಕಿಚನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ತತ್ವ ಗಿಫ್ಟ್ ರಿಟರ್ನ್ ಮಾಡಿ. ತತ್ವಜ್ಞಾನ ಅಮೃತ ಅವರೇ, ಸಾರಾ ಅವರಿಗೆ ಗಿಫ್ಟ್ ರಿಟರ್ನ್ ಮಾಡಿ. ತತ್ವಜ್ಞಾನ ಅಮೃತ ಅವರೇ, ಶಾರಾ ಅವರಿಗೆ ಗಿಫ್ಟ್ ರಿಟರ್ನ್ ಮಾಡಿ. ಡಿ ಡಿ ಕಿಚನ್ ಉಡುಪಿ ನಾಯಕ್ ಗಿಫ್ಟ್ ಡನ್, ರಿಟರ್ನ್ ಪ್ಲೀಸ್. ಉಡುಪಿ ನಾಯಕ್ ಅವರೇ ಗಿಫ್ಟ್ ಡನ್ ಅಂತೆ. ರಿತಿಕಾ ಅವರು ಕೊಡಿ ರಿಟರ್ನ್. ಉಡುಪಿ ನಾಯಕ್ ಇದ್ದಾರಾ? ಬಂದ್ರ ಅವರು ವಾಪಸ್ ಬಂದ್ರ? ಇದ್ದಾರೆ ನೋಡಿ. ರಿತಿಕಾ ಡನ್ ಅಂತೆ ಉಡುಪಿ ನಾಯಕ್ ಅವರು. ನೀವು ಕೂಡ ಕೊಟ್ರಾ? ನೈಸ್ ನೈಸ್ ಸಾರಾ ಬ್ಯೂಟಿ ವರ್ಲ್ಡ್, ನೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಡಿ ಡಿ ಕಿಚನ್, ನೈಸ್ ನೈಸ್, ಥ್ಯಾಂಕ್ ಯು. थैंक यू सारा ब्यूटी ಅವರೇ. सारा गेम ओवर किया, मुझ नहीं भेजना चाहिए. हाँ मुझ नहीं भेजना चाहिए. हाँ भेजने से प्रॉब्लम हो जाएगा कुछ भी. ಎಲ್ರಿಗೂ ಬೇಜಾರು ಮಾಡ್ಕೋಬೇಡಿ. ಕೆಲಸ ಇತ್ತು ಹೋದೆ. ಓಕೆ ಪರವಾಗಿಲ್ಲ, ಕೆಲಸ ಇರುತ್ತೆ ಅಲ್ವಾ, ಕೆಲಸವನ್ನು ಮಾಡಬೇಕು ಫಸ್ಟ್. ಮೋಜು ಹಾಕ್ಬಾರ್ದಂತ. ಹೌದಾ? ಅವರಿಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಹಾಯ್ ಬ್ಲೂಡಾನ್ ದೀದಿ, ಹಾಯ್ ವೆಲ್ಕಮ್ ವೆಲ್ಕಮ್. ಎಲ್ರಿಗೂ ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ಹೊತ್ತು ಆಯಿತು. ಮುದ್ದು ಲಕ್ಷ್ಮಿ ವಸಂತ್ ಅವರೇ, ಗುಡ್ ಈವ್ನಿಂಗ್ ಎವ್ರಿ ಒನ್ ಗುಡ್ ಈವ್ನಿಂಗ್. ಬ್ಲೂಡಾನ್ ದೀದಿ, ಹಾಯ್ ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಬಸಪ್ಪ, ಹಾಯ್ ಬಸಪ್ಪ ಅವರೇ, ಲೈಕ್ ಡನ್. ಥ್ಯಾಂಕ್ ಯು. ಇಲ್ಲ ಗೇಮ್ ಓವರ್ ಅದು ಮಾತ್ರ ಹಾಕಬಾರ್ದು. ಅದು ಮೊಬೈಲ್ ಏನು ಯೂಟ್ಯೂಬ್ ಕಡೆಯಿಂದ ಇದ್ದದಕ್ಕೂ ಹಾಕ್ಬೋದು, ಎಂತ ಆಗೋದಿಲ್ಲ. ಇನ್ನೊಂದು ಹಾಕ್ಬಾರ್ದು. ಕ್ಯಾ ಪಾನ್ चाहिए ಜ್ಯೂಸ್ ರಕ್ತಲ್ಲ ಪಡಿಗೆರಿ ಪೂರಾ. ಬುಕ್ಕಲ ಬೋಡು ಬಂದು ಎಲ್ಲ ಕಾಲೇಜ್ ಕಚ್ಚಿಪುಡು ಪೀರೆಂಡು ಥ್ಯಾಂಕ್ ಯು ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಡಿ ಡಿ ಕಿಚನ್, ನೈಸ್. ಇದೇ ನೋಡಿ ಮಂತ್ರಾಲಯ ಅಂತಿದ್ದಾರೆ. ನಮ್ಮ ದುರ್ಗಾ ವೈಶ್ವ ಅವರು ಬಂದರು. ಹಾಯ್ ದುರ್ಗಾ ವೈಶ್ವ ಅವರೇ, ವೆಲ್ಕಮ್ ನಿಮಗೆ, ವೆಲ್ಕಮ್. ನಿಮಗೆ ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಸೋ ಮಚ್. ಪಿನ್ ಐ ಡಿ ಚಾನಲ್ ಗಿಫ್ಟ್ ಡನ್. ಪಿನ್ ಐ ಡಿ ಗಿಫ್ಟ್ ಡನ್ ಅಂತೆ ಕೊಡಿ ನೋಡಿ. ಲೋ ಡನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಲುಡನ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಲೈವ್ ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ಮೈ ಸಿಂಪಲ್ ಕುಕಿಂಗ್ ಸ್ಟೈಲ್ ಅವರೇ. ಸಾರಾ ಬ್ಯೂಟಿ ಹಾರ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಪಿನ್ ಐ ಡಿ ಗಿಫ್ಟ್ ರಿಟರ್ನ್ ಕೊಡಿ. ಪಿನ್ ಐ ಡಿ ಇದ್ದೀರಾ? ರಿಟರ್ನ್ ಕೊಡಿ. ಮೊಹಮ್ಮದ್ ಸಬೀರ್ ಅವರು ಬಂದರು. ಐ ಅಂತಿದ್ದಾರೆ. ಡಿ ಡಿ ಕಿಚನ್ ಅವರಿದ್ದಾರೆ. ಮೈ ಸಿಂಪಲ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಡಿ ಡಿ ಕಿಚನ್ ಅವರು ಮೈ ಸಿಂಪಲ್ ರಿಟರ್ನ್ ಪ್ಲೀಸ್. ಮೊಹಮ್ಮದ್ ಅವರು ಪಿನ್ ಐ ಡಿ ರಿಟರ್ನ್ 125. ಪಿನ್ ಐ ಡಿ ಮುದ್ದು ಇದ್ದೀರಾ? ಪ್ಲೀಸ್ ರಿಟರ್ನ್ ಮಾಡಿ. ಇದ್ದೀರಾ? ಪಿನ್ ಮಾಡಿದ್ದೀನಿ. ಇದ್ದೀರಲ್ವಾ? ಎದ್ಲಿದ್ದೀರಿ? ಒಂದು ರಿಟರ್ನ್ ಕೊಡಿ. ರಿಟರ್ನ್ ಕೊಡಿ. ಮೊಹಮ್ಮದ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ದುರ್ಗಾ ಸಿಸ್ಟರ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ರಿತಿಕಾ ಅವರು. ದುರ್ಗಾ ಅವರೇ ಗಿಫ್ಟ್ ಡನ್ ಅಂತೆ ನೋಡಿ. ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ದುರ್ಗಾ ಸಿಸ್ಟರ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ನೈಸ್ ಅಂತಿದ್ದಾರೆ. ಡಿ ಡಿ ಕಿಚನ್ ಅವರು ನೋಡಿ. ಮುದ್ದು ಅವರು ಇದ್ದೀರಾ? ಮುದ್ದು ಅವರೇ ಪ್ಲೀಸ್ ಬಂದು ಅವರಿಗೆ ರಿಟರ್ನ್ ಕೊಡಿ. ಡಿ ಡಿ ಕಿಚನ್ ಗಿಫ್ಟ್ ಡನ್ 705 ರಿಟರ್ನ್ ಮಾಡಿ. ಮೈ ಸ್ಟೈಲ್ ಸಿಂಪಲ್ ಕುಕ್ಕಿಂಗ್. डी डी किचन सी प्लीज़ दीदी मई सिंपल कुकिंग प्लीज़ रिटर्न कीजिए. मोहम्मद ಅವರು ಸೂಪರ್ ಬ್ಲೂಡನ್ ಅವರು ಆರ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ಲೂಡನ್ ದೀದಿ. ಪಿನ್ ಐ ಡಿ ರಿಟರ್ನ್ ಮೀ. ಪಿನ್ ಐ ಡಿ ಇದ್ದೀರಾ? ಪಿನ್ ಐ ಡಿ ಇದ್ದೀರಾ? सारा ब्यूटी ब्लूडन गिफ्ट रिटर्न मी. ब्लूडन दीदी प्लीज़ रिटर्न कीजिए. सारा ब्यूटी मोहम्मद गिफ्ट डन प्लीज़ रिटर्न. मोहम्मद भैया प्लीज़ रिटर्न कीजिए. रितिका श्रेष्ठ ब्यूटी सारा ब्यूटी आर्ट ಕೊಟ್ಟಿದ್ದಾರೆ. ಇದು ಆರ್ಟ್ ಕೊಡಬಾರ್ದಂತೆ ಸಾರಾ ಬ್ಯೂಟಿ ಅವರೇ. ಇದು ಆರ್ಟ್ ಉಂಟಲ್ವಾ ಅದು ಕೊಡಬಾರ್ದಂತೆ. ನಮ್ಮದು ಇದು ಕೊಡ್ಬೋದು, ಇಮೇಜ್ ಕೊಡ್ಬೋದು ನಿಮ್ಮದು, ಅದು ಕೊಡ್ಬೋದು. ಮೇಲಿದು ಆರ್ಟ್ ಉಂಟಲ್ವ ಅದು ಕೊಡಬಾರ್ದಂತಾರೆ. ಬೆಸ್ಟ್ ಬಂದ ನನ್ನ ತಮ್ಮ. ಥ್ಯಾಂಕ್ ಯು ಬೆಸ್ಟ್ ब्लूडन आर्ट ಕೊಟ್ಟಿದ್ದಾರೆ. ब्लूडन दीदी आपको गिफ्ट डन हो गया देखो प्लीज़ रिटर्न कीजिए. मोहम्मद भैया आपको भी डन हो गया. ब्लूडन संजन सारा जी रिटर्न डन प्लीज़ ಚೆಕ್ ಅಂತಿದ್ದಾರೆ. ಬೆಸ್ಟ್ ಅವರು ಲೈವ್ ಲೈಕ್ ಡನ್. ಥ್ಯಾಂಕ್ ಯು ಡಿ ಡಿ ಕಿಚನ್ ನೈಸ್. ಮುದ್ದು ಅವರೇ ನಿಮಗೆಲ್ಲ ಕೊಟ್ಟರು ನೋಡಿ. ಕೆಲವರು ಮೊಹಮ್ಮದ್ ಭಯ್ಯ ಕೊಟ್ಟರು ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಡಿ ಡಿ ಕಿಚನ್ ನೈಸ್. ಬೆಸ್ಟ್ ಅವರು ಗಿಫ್ಟ್ ಬೇಕಾದವರು ಸಂಪರ್ಕಿಸಿ ಅಂತಿದ್ದಾರೆ. ಬ್ಲೂಡನ್ ಅವರು ಐ ಅಂತಿದ್ದಾರೆ. ಡಿ ಡಿ ಕಿಚನ್ ನೈಸ್. ಮೈ ಸಿಂಪಲ್ ಅವರು ಬ್ಲೂಡನ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. దా సన్విత పప్ప చెప్పాడు.
ಬ್ಲೂಡನ್ ಆಯ್ ಅಂತ ಡಿ ಕಿಚನ್ ಲೈಕ್ ಡನ್ ಅಂತಿದ್ದಾರೆ. ಮಾನಂದ ಪಂಚಾಲ್ ಅವರು ಬಂದರು. ಐ ವೆಲ್ಕಮ್ ವೆಲ್ಕಮ್ ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ಡಿ ಕಿಚನ್. ನೈಸ್ ನೈಸ್. ಸಾರಾ ಬ್ಯೂಟಿ ಅವ್ರು ಪಿನ್ ಐ ಡಿ ಗಿಫ್ಟ್ ರಿಟರ್ನ್ ಮಾಡಿ. ಪಿನ್ ಐ ಡಿ ಸಾರಾ ಬ್ಯೂಟಿ ಅವರಿಗೆ ರಿಟರ್ನ್ ಮಾಡಿ. ಮುದ್ದು ಅವರೇ ರಿಟರ್ನ್ ಮಾಡಿ ಸಾರಾ ಬ್ಯೂಟಿ ಅವರಿಗೆ. ಫೋಕಸ್ ಟು ಬಿಗಿನಿಂಗ್ ಇನ್ ದ ರೈಟ್ ಪ್ಲೇಸ್. ಎಂತದಾ ಎಂತ ಬೆಸ್ಟು? ಥ್ಯಾಂಕ್ ಯು ಸೋ ಮಚ್. ಅಲ್ಲ ನೇರನು ನಿಕ್ಕ. ನೈಸ್ ನೈಸ್. ನಾನು ಮಾಸಿ ಅಂತಿದ್ದಾರೆ. ಬ್ಲೂಡನ್ ಡನ್ ಅಂತಿದ್ದಾರೆ ಮಾನಂದ ಪಂಚಾಲ್ ಅವರು. ಬ್ಲೂಡನ್ ದೀದಿ ಆಪ್ಕೋ ಡನ್ ಹೋಗೇ ಮಾನಂದ ಪಂಚಾಲ್ ಪ್ಲೀಸ್ ರಿಟರ್ನ್. ಅದು ನೆಕ್ಸ್ಟ್ ಶಾರ್ಟ್ ಟೈಟಲ್ ಅಕ್ಕ. ಹೌದಾ, ಬರ್ತೀನಿ ನೋಡ್ತೀನಿ ಆಯ್ತಾ ಬೆಸ್ಟ್. ಮತ್ತೆ ನಾನು ಮಾಡಿಸಿನಿ ಮುದ್ದು ಅವರೇ. ಮುದ್ದು ಅವರೇ ಸಾರಾ ಅವರು ಕೊಟ್ಟಿದ್ದಾರೆ ನೋಡಿ, ರಿಟರ್ನ್ ಕೊಡಿ. ಡಿ ಡಿ ಕಿಚನ್. ನೈಸ್ ನೈಸ್. नहीं रीता वाला जप्पले पोले पप्पा गला रेस्ट बोडता इथे ज्यूस पूरा एंड ಅಂತಿದ್ದಾರೆ. ಬುಲ್ಪೊಡ್ಚೆ ಮುದ್ದು ಎಲ್ಲಿ ಹೋದ್ರಿ? ಮುದ್ದು ಅವರು ಎಲ್ಲಿ ಹೋದ್ರಿ? ಬ್ಲೂಡನ್ ಸ್ವಲ್ಪ ನೈಸ್ ನೈಸ್. ರಿತಿಕಾ ಈವ್ನಿಂಗ್ ಲೈವ್ ಇರುತ್ತೆ ಕಿಂಗ್ ಲೈವ್, ಎಲ್ರೂ ಬನ್ನಿ ಸಪೋರ್ಟ್ ಮಾಡಿ. ಹಿಮಾಲಯ ಸಪೋರ್ಟು ನನ್ನ ಮಾಡ್ತೀನಿ. ಯಾರ್ದು ಕಿಂಗ್ ಲೈವ್? ಯಾರು ಕಿಂಗು? ಮುದ್ದು ಅವ್ರ ಮುದ್ದು ನಿಮಗೆ ಸಾರಾ ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ರಿಟರ್ನ್ ಕೊಡಿ. ನಾ ಸನ್ನಿತ್ ಯಾಕಡ್ಲ ಓಯ್ ಮುದ್ದು ಇಬ್ರಿಗೂ ಗಿಫ್ಟ್ ಮಾಡಿ ಬಿಟ್ಟೆ, ರಿಟರ್ನ್ ಮಾಡಿಲ್ಲ ಸಿಸ್ಟರ್. ಇಬ್ರಿಗೂ ಗಿಫ್ಟ್ ಮಾಡಿದೆ, ರಿಟರ್ನ್ ಮಾಡಿಲ್ಲ ನೋಡಿ. ಸಾರಾ ನೀವು ಕೊಡಿ ಅವರಿಗೆ. ಮುದ್ದು ಅವ್ರಿಗೆ ಮಾಡಿದಾರಂತೆ ನೋಡಿ. ಮೊಹಮ್ಮದ್ ಅವರು ಕೂಡ ಮಾಡಿದ್ರು ನೋಡಿ, ಅವರು ಮಾಡಿಲ್ಲ. ಮೊಹಮ್ಮದ್ ಭಯ್ಯ ಪ್ಲೀಸ್ ರಿಟರ್ನ್ ಕೀಜಿಯೇ. ಸಿಂಪಲ್ ಜಿ ಆಪ್ಕಾ ಕಮೆಂಟ್ ನೈ ಆಯಾ. ಮತ್ತೆ ನೀವು ಇಲ್ಲ ಬಂದು ಹೇಳ್ಬೇಕ ತಾನೇ, ಇಲ್ಲಿ ಬಂದು ಹೇಳ್ಬೇಕು ತಾನೇ ಅಂತಿದ್ದಾರೆ. ಸಾರಾ ಅವರೇ ಕೊಡಿ ರಿಟರ್ನ್. ರಿತಿಕಾ 150 ಗಿಫ್ಟ್ ಡನ್ ಬೆಸ್ಟ್ ಅವರು ನೋಡಿ. ನೈಸ್ ನೈಸ್ ರಿತಿಕಾ. ನೇಚರ್ ಕಿಂಗ್ ಲೈವ್ ಎಲ್ರೂ ಬನ್ನಿ ಈವ್ನಿಂಗ್ 7 o'clock ಸಪೋರ್ಟ್ ಮಾಡಿ. ನೇಚರ್ ಕಿಂಗ್ ಇದ್ದ? ಓಕೆ ಓಕೆ. ರಿತಿಕಾ सुचि ब्लूडन गिफ्ट डन प्लीज रिटर्न. सुचि लक्ष्मण और ब्लूडन दीदी प्लीज रिटर्न कीजिए. 10 मिनट बस.
ಅಲ್ಲೋ ಬಂದೆ ಬಂದೆ ಬಂದೆ. ಹೌದಾ, ಎನರ್ಜಿ ಇಲ್ವಾ? ಬಂದೆ ಬಂದೆ ಬಂದೆ, ಸಾರಿ, ಸ್ವಲ್ಪ ಕೆಲಸದಲ್ಲಿತ್ತು. ನೈಸ್ ನೈಸ್ ನೈಸ್, ಥ್ಯಾಂಕ್ ಯು ಎಪಿ ಅವರೇ. ಹಾಯ್, ವೆಲ್ಕಮ್. ಹಾಯ್ ಬ್ಲೂಡನ್, ಕೈಸಾ ಹೋ ಆಪ್? ನೈಸ್ ನೈಸ್ ನೈಸ್. ಹರಿನಾಜಿ, ನಿಮ್ಮ ವಾಯ್ಸ್ ಇಲ್ಲ ಅಂದರೆ ನನಗೆ ಎನರ್ಜಿ ಇಲ್ಲ. ಹೌದಾ? ಬಂದೆ ಬಂದೆ. ಸುವರ್ಣ ಕಿಚನ್ಸ್ ಅವರಿದ್ದಾರೆ. ಡಿ ಡಿ ಕಿಚನ್ वीडियो पे कमेंट कीजिए, मेरा वीडियो पे कमेंट. थैंक यू ಎಪ್ಪಿ ಜಿ, ಸೂಪರ್ 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 ಸೂಪರ್, ಥ್ಯಾಂಕ್ ಯು. ಮ್ಯೂಟಲ್ಲಿ ಇದ್ದೀನಿ ಆಯಿತಾ, ಇದ್ದೀನಿ, ಬಂದೆ. ಅಚ್ಚು ಪ್ರಪಂಚ, ಹೌದು ಸಿಸ್. ಹೌದಾ? ಇಲ್ಲ, ಮ್ಯೂಟಲ್ಲಿ ಇದ್ದೀನಿ, ಸ್ವಲ್ಪ ಕೆಲಸ ಉಂಟು, ಮಾಡಿ ಬರ್ತೀನಿ. ನೀವು ಸಪೋರ್ಟ್ ಮಾಡಿಕೊಳ್ಳಿ ಆಯಿತಾ. ಬರ್ತೀನಿ ಈಗ ನಾನು, ಓಕೆನಾ? ಮತ್ತೆ 9:30ಗೆ ವಾಯ್ಸ್ ಕೊಡ್ತೀನಿ ಆಯಿತಾ.